ಎಂದೆಂದಿಗೂ ನಿಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ವೀಕ್ಷಕರೇ. ಈ ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷದ ಮುಖಂಡರುಗಳು, ಗಣ್ಯರು ಲಾಕ್ಡೌನ್ ಮತ್ತು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಸಲಹೆ ಮತ್ತು ಸಹಕಾರಗಳ ಬಗೆಗೆ ಮತ್ತು ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಬಗೆಗೆ, ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿದೆ, ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗಿದೆ, ಆಮೇಲೆ ಆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಜನರ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ಆರ್ಥಿಕ ಸಂಕಷ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅವರು ತಮಗೆ ತಾವು ಒಂದಷ್ಟು ಅಭಿಪ್ರಾಯಗಳನ್ನು ತಿಳಿಸಿದಾಗ ಅದಕ್ಕೆ ಒಂದು ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಿಮಗೆ ಯಾವ ರೀತಿಯಲ್ಲಿ ಅದನ್ನು ಸಹಕರಿಸಬೇಕು ಅಂತ ಅನ್ನೋದರ ಬಗೆಗೂ ಕೂಡ ಅವರು ಮುತುವರ್ಜಿಯನ್ನು ಕೂಡ ವಹಿಸಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಏರುಪೇರುಗಳು, ಬದಲಾವಣೆಗಳು ಆಗ್ತಾ ಇದ್ದ ಹಾಗೆ ನಾವೇನು ಕೂಡ ಅಂದುಕೊಂಡಿದ್ದೇವೆಯೋ, ನಾವು ಏನನ್ನು ಆಗ್ರಹ ಪಡಿಸ್ತಾ ಇದ್ದೇವೆ ಅದು ಆಗ್ತಾ ಇಲ್ಲ ಅಂತ ಅನ್ನೋದು ಭಾಳ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ಇವತ್ತು ಭಾಳ ಮೇಜರಾಗಿ ನಾನು ಅಂದರೆ ಇಡೀ ಜನ ಇವತ್ತು ಕೇಳ್ತಾ ಇದ್ದಾರೆ ಸರ್ಕಾರದ ಮುಂದೆ, ನೀವು ಪ್ಯಾಕೇಜ್ ಕೊಡಿ ಅಥವಾ ಲಾಕ್ಡೌನನ್ನು ತೆರವುಗೊಳಿಸಿ, ಲಾಕ್ಡೌನ್ ಹಾಕಬೇಡಿ. ಈ ಹಿಂದೆನೂ ಕೂಡ ಹಾಗೆ ಮಾಡಿದ್ರಿ, ಲಾಕ್ಡೌನನ್ನು ಹಾಕಿದ್ರಿ, ಆಮೇಲೆ ಕೊನೆಯಲ್ಲಿ ಹೇಳಿದ್ರಿ ಈ ರೋಗದ ಜೊತೆಗೆ ನಾವು ಬದುಕಬೇಕಾಗಿದೆ, ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳಿ ಲಾಕ್ಡೌನ್ ತೆರವುಗೊಳಿಸಿದ್ರಿ. ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ಇದ್ದರು. ಆನಂತರ ಮತ್ತೆ ಈ ಕಾಯಿಲೆಗೆ ಒಳಗಾಗಬೇಕಾದ ಆದರೆ ಅದರ ಜೊತೆಗೆ ಆರ್ಥಿಕ ಸಂಕಷ್ಟಗಳನ್ನು ಹಿಡಿದುಕೊಂಡೇ ಜನ ಮುಂದುವರಿಯಬೇಕಾದಂಥ ಪರಿಸ್ಥಿತಿ ಬಂತು. ಕಳೆದ ವರ್ಷದ ಆರ್ಥಿಕ ಸಂಕಷ್ಟಕ್ಕೆ ಬಿದ್ದಂಥ ಜನ ಇವತ್ತೂ ಕೂಡ ಅದರಿಂದ ಏಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೊಮ್ಮೆ ಲಾಕ್ಡೌನ್ ಆಗಿದೆ. ಮತ್ತೊಮ್ಮೆ ಲಾಕ್ಡೌನ್ ಆದಂಥ ನಂತರದಲ್ಲಿ ಜನ ಕಳೆದ ಬಾರಿಯ ಆರ್ಥಿಕವಾದ ಸಂಕಷ್ಟಕ್ಕೆ ಬಿದ್ದವರು ಏನೋ ಬಾವಿಗೆ ಬಿದ್ದವರು ಮತ್ತೆ ಕಡಲಾಳಕ್ಕೆ ಬೀಳುವಂಥ ರೀತಿಯಲ್ಲಿ ಆಗಿಬಿಟ್ಟಿದೆ ಅಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಂದರೆ ಅಷ್ಟೊಂದು ರೀತಿಯ ಸಂಕಷ್ಟಗಳನ್ನು ಇವತ್ತು ಜನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಯಾರ ಪರವಾಗಿ, ಜನರ ಪರವಾಗಿ ನಿಲ್ಲಬೇಕಾಗಿದೆ. ಒಂದು ರೀತಿಯ ನಿರಾಶಾದಾಯಕವಾದಂಥ ನೋಟವನ್ನು ಇವತ್ತಿಗೂ ಕೂಡ ಜನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಈ ಬಗೆಗೆ ನಾನು ಕೊನೆಯಲ್ಲಿ ಮಾತಾಡ್ತೇನೆ. ಒಂದು 3 ವಿಚಾರದ ಬಗೆಗೂ ಕೂಡ ನಾನು ಮಾತಾಡ್ತಾ ಇರುವಂಥದ್ದು. ಒಂದನೇದಾಗಿ ಸಂಜೀವಿನಿಯಾಗಿ ಮತ್ತೆ ಒಂದಷ್ಟು ವ್ಯಾಕ್ಸಿನ್ಗಳು, ಮತ್ತೊಂದು ಹೊಸ ಮದ್ದನ್ನು ಕೇಂದ್ರ ಸರ್ಕಾರ ನಮ್ಮ ಮುಂದೆ ಇಟ್ಟಿದೆ ಅನ್ನುವಂಥದ್ದು ಒಂದು. ಇದು ಏನು ಅನ್ನೋದ್ರ ಬಗ್ಗೆ. ಇನ್ನು ಎರಡನೇದು, ಮತ್ತು ಒಂದು ಕಾಯಿಲೆಯಿಂದಾಗಿ ಏನು ಹೊದೆ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅಂತ ನಾವು ಯಾಗಾಗೆ ಹೇಳ್ತಾ ಇರ್ತೇವಲ್ಲ, ಅದೇ ರೀತಿಯಲ್ಲಿ ಈ ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಕಾಯಿಲೆ ಕೂಡ ಈ ಕೋವಿಡ್ನ ಯಾರೆಲ್ಲ ಚಿಕಿತ್ಸೆ ಪಡೆದಿದ್ರು ಆಸ್ಪತ್ರೆಯಲ್ಲಿ, ಅದು ವೆಂಟಿಲೇಷನು, ರೆಮ್ಡಿಸಿವಿರ್ ಅಥವಾ ಸ್ಟಿರಾಯ್ಡ್ ಅಂತೆ ಮತ್ತೊಂದು ಇನ್ನೊಂದು ತೆಗೊಂಡಿರುವುದರಿಂದ ಯಾವ ಮದ್ದನ್ನು ಈ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ರೋ ಅದನ್ನು ಸೇವಿಸಿರುವುದರಿಂದ ಮತ್ತೊಂದು ಕಾಯಿಲೆ ಬಂದು ಬಿಟ್ಟಿದೆ. ಅಂದರೆ ಇದರ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳಬೇಕಾಗಿದೆ, ಏನಿದು ಬೇಜವಾಬ್ದಾರಿ ಅಲ್ವೇ ಅಂತ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ನಾನು ಅದೇ ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಲಾಕ್ಡೌನ್ ತೆರವುಗೊಳಿಸಿ ಅಥವಾ ನಮ್ಮ ಆರ್ಥಿಕ ಸಂಕಷ್ಟಕ್ಕೆ ನೀವು ಭಾಗಿಯಾಗಿ ನಮ್ಮ ಜೊತೆಗೆ ಸರ್ಕಾರ ನಿಲ್ಲಿ ಅನ್ನುವಂಥದ್ದು. ಮೊದಲನೇದಾಗಿ ನಾನು ನೀಡ್ತಾ ಇರುವಂಥದ್ದು ಸಂಜೀವಿನಿಯಾಗಿ ಇವತ್ತು ವ್ಯಾಕ್ಸಿನ್ಗಳು, ಒಂದಷ್ಟು ಬೇರೆ 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 ಕಂಪನಿಗಳು ವ್ಯಾಕ್ಸಿನ್ ಕೊಡ್ತಾ ಇದ್ದಾವೆ. ಜೊತೆಗೆ 2DG ಅನ್ನುವಂಥ ಒಂದು ಹೊಸ ಆವಿಷ್ಕಾರ. ಏನಿದು ನೋಡೋಣ. ಕೋವಿಡ್ ನಿರ್ಮೂಲನೆಗೆ ಮತ್ತೊಂದು ಔಷಧ ಇವತ್ತು ಕೇಂದ್ರ ಸರ್ಕಾರ ರಕ್ಷಣಾಲಯದ ಜೊತೆಗೆ ಸೇರಿಕೊಂಡು ಈ ಒಂದು ಹೊಸ ಆವಿಷ್ಕಾರವನ್ನು ಮಾಡಿದೆ. ಕೋವಿಡ್ ವಿರುದ್ಧ ಮತ್ತೊಂದು ಸಂಜೀವಿನಿ ಮುಂದೆ ಬಂದಿದೆ. ಕೋವಿಡ್ ನಿರ್ಮೂಲನಕ್ಕೆ ಇದು ಮತ್ತೊಂದು ಔಷಧ ಅನ್ನುವಂಥದ್ದು. 2DG ಕೇಂದ್ರ ಆರೋಗ್ಯ ಇಲಾಖೆ 2DG ಅನ್ನುವಂಥ ಒಂದು ಪೌಡರನ್ನು ಬಿಡುಗಡೆಗೊಳಿಸಿದೆ. ಏನಿದು 2DG? ಕೇಂದ್ರ ಆರೋಗ್ಯ ಇಲಾಖೆ ಇವತ್ತು ಬಿಡುಗಡೆಗೊಳಿಸಿದಂಥ ಈ 2DG ಅನ್ನುವಂಥ ಒಂದು ಹೊಸ ಮದ್ದು, ಹೊಸ ಸಂಜೀವಿನಿಯಾಗಿ ಕೋವಿಡ್ ಕಾಯಿಲೆಗೆ ಸಿಕ್ಕಿದೆ ಅಂತ ಅನ್ನುವಂಥದ್ದು. ಸೊ ಮತ್ತೊಂದು ಸಂಜೀವಿನಿ, ಇದು ಮತ್ತೊಂದು ಸಂಜೀವಿನಿ ಅಂತಲೇ ಹೇಳಲಾಗ್ತಾ ಇದೆ. ಇದನ್ನು ಕೇಂದ್ರ ಸರ್ಕಾರ ಇದನ್ನು ಮತ್ತೊಂದು ಸಂಜೀವಿನಿ ಅಂತ ಹೇಳ್ತಾ ಇದೆ. ಸೊ ಹೇಗಿದೆ ಇದು ಅಂದರೆ ಗ್ಲೂಕೋಸ್ನಂತೆ ಕಾಣ್ತದೆ. ಈ ಪೌಡರ್ ಗ್ಲೂಕೋಸ್ನಂತೆ ಕಾಣುತ್ತದೆ, ಆದರೆ ಗ್ಲೂಕೋಸ್ನಿಂದಲೇ ಮತ್ತೊಂದು ಮಾದರಿಯಿಂದ ತಯಾರಿಸಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಗ್ಲೂಕೋಸ್ ಅಲ್ಲ. ಆದರೆ ಗ್ಲೂಕೋಸ್ ಅಲ್ಲ, ಕೊರೋನಾ ವೈರಸ್ ಸಂತಾನ ಅಭಿವೃದ್ಧಿಗೆ ತಡೆ ಒಡ್ಡುತ್ತದೆ ಈ 2DG ಅನ್ನುವಂಥದ್ದು. ಏನು ಕೊರೋನಾ ವೈರಸ್ ನಮ್ಮ ದೇಹದ ಒಳಗೆ ಅದರ ಸಂತಾನಾಭಿವೃದ್ಧಿಯನ್ನು ಮಾಡ್ತದೋ ಅದನ್ನು ಈ ಒಂದು ಮದ್ದು ಏನಿದೆ, ಈ ಒಂದು ಔಷಧಿ ಏನಿದೆ ಅದಕ್ಕೆ ಅದು
ತಡೆಯೊಡ್ಡುತ್ತದೆ, ಅದಕ್ಕೆ ಯಾವುದೇ ರೀತಿಯ ಮತ್ತೊಂದು ಅಂದರೆ ಬಹಳ ವೀಕ್ ಆಗ್ತದೆ ಅಂತ ಅನ್ನುವಂಥದ್ದು ಗ್ಲೂಕೋಸ್ ಅಲ್ಲ, ಕೊರೋನಾ ವೈರಸ್ಗೆ ಅದರ ಸಂತಾನಾಭಿವೃದ್ಧಿಗೆ ತಡೆಯೊಡ್ಡುವಂಥ ಈ 2DG ಅನ್ನುವಂಥ ಒಂದು ಔಷಧಿಯನ್ನು, ಒಂದು ಪೌಡರ್ ನೋಡಲಿಕ್ಕೆ ಪೌಡರ್ನಂತೆ ಕಾಣುತ್ತದೆ ಅಂತ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಇದು ಈಗಾಗಲೇ ಅತ್ಯಂತ ಕನಿಷ್ಠ ದರದಲ್ಲಿ ಸಿಗ್ತಾ ಇದೆ. ಅತ್ಯಂತ ಕನಿಷ್ಠ ದರದಲ್ಲಿ ಲಭ್ಯವಾಗ್ತಾ ಇದ್ದಂಥ ಪೌಡರ್ ಇನ್ನು ದುಬಾರಿ ಆಗಲಿದೆಯೇ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇಲ್ಲಿಯವರೆಗೆ ಅತ್ಯಂತ ಕನಿಷ್ಠ ದರದಲ್ಲಿ ಸಿಗ್ತಾ ಇತ್ತು, ಇನ್ನು ದುಬಾರಿ ಆಗಲಿದೆಯೇ ಅಂದರೆ ಹೆಚ್ಚೆಚ್ಚು ಜನ ಇದನ್ನು ಸೇವಿಸಬೇಕು, ಹೆಚ್ಚೆಚ್ಚು ಇದನ್ನು ಉತ್ಪಾದನೆ ಮಾಡಬೇಕು. ಜೊತೆಯಲ್ಲಿ ಇದು ಕಂಪನಿಗಳ ಜೊತೆ, ಒಂದು ಬೇರೆ ಕಂಪನಿಗಳ ಜೊತೆ ಆರೋಗ್ಯ ಇಲಾಖೆ ಮಾಡಿಕೊಂಡಿರುವುದರಿಂದ ಕಂಪನಿಗಳು ಕೂಡ ತಮ್ಮ ಒಂದು ಆದಾಯವನ್ನು ಇದನ್ನು ನೋಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇದರ ದರ ಎಷ್ಟಿರಬಹುದು ಅನ್ನೋದನ್ನು ನೋಡಬೇಕಾಗಿದೆ ಅಂತ ಅನ್ನೋದು. ಎಸ್, ಇಂಥ ಒಂದು ಕಾಯಿಲೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ರಕ್ಷಣಾ ಇಲಾಖೆಯ ಪ್ರಯೋಗಾಲಯದಲ್ಲಿ ಬಳಸ್ತಾ ಇದ್ದಂಥ ಗ್ಲೂಕೋಸ್ ಮಾದರಿಯ ಪೌಡರ್ ಇದು. ಈ ಪೌಡರ್ ಬಂದ ನಂತರ ವ್ಯಾಕ್ಸಿನ್ನ ಕತೆ ಏನಾಗಬಹುದು ಅನ್ನೋದು ಪ್ರಶ್ನೆ. ಅಂದರೆ ಈ ಪೌಡರ್ ಬಂದ ನಂತರ ವ್ಯಾಕ್ಸಿನ್ನ ಕತೆ ಏನಾಗಬಹುದು ಅಂತ ಅನ್ನುವಂಥದ್ದು. ಹಾಗಾದರೆ ವ್ಯಾಕ್ಸಿನ್ ಕತೆ ಏನು? ವ್ಯಾಕ್ಸಿನ್ಗಳು ಉಳಿಯಬಹುದು, ಅಥವಾ ವ್ಯಾಕ್ಸಿನ್ಗಳು ಇನ್ನು ಬೇಡ ಅಂತ ಆಗಬಹುದು, ಅಥವಾ ಸಾಕು ಅಂತ ಆಗಬಹುದು, ಅಥವಾ ಇನ್ನು ಬೇಕು. ಆದರೆ ಇಲ್ಲ, ವ್ಯಾಕ್ಸಿನ್ಗಳನ್ನು ಕೂಡ ಕೊಡಲಾಗ್ತಾ ಇದೆ. ವ್ಯಾಕ್ಸಿನ್ಗಳ ಮಟ್ಟಿಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ರಷ್ಯಾದ ಪೇಟೆಂಟನ್ನು ಹೊಂದಿರುವಂಥ ಸ್ಪುಟ್ನಿಕ್ ವಿ ಅನ್ನುವಂಥ ಉತ್ಪಾದನೆಯನ್ನು ಆರಂಭಿಸಲಾಗಿದೆ ಕರ್ನಾಟಕದಲ್ಲಿ, ಧಾರವಾಡದಲ್ಲಿ. ಈಗಾಗಲೇ ಧಾರವಾಡದಲ್ಲಿ ಸ್ಪುಟ್ನಿಕ್ ವಿ ಈ ಔಷಧವನ್ನು, ಈ ಒಂದು ವ್ಯಾಕ್ಸಿನನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇವತ್ತಿನಿಂದ ಧಾರವಾಡದಲ್ಲಿ ಸ್ಪುಟ್ನಿಕ್ ವಿ ಉತ್ಪಾದನೆ ಆರಂಭವಾಗಲಿದೆ. ಉತ್ಪಾದನೆ ಆರಂಭ ಆದ ನಂತರ ಇನ್ನು ಕೆಲವು ದಿನಗಳ ನಂತರ ಅಥವಾ ಕೆಲವು ವಾರಗಳ ನಂತರ ಸ್ಪುಟ್ನಿಕ್ ವಿ ಅನ್ನುವಂಥ ಈ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಏನಿದೆ, ಎರಡು ಇದೆ, ಅದರ ಜೊತೆಗೆ ಇನ್ನು ಸ್ಪುಟ್ನಿಕ್ ಕೂಡ ಲಭ್ಯವಾಗಲಿದೆ ಅನ್ನುವಂಥದ್ದು ಈಗಾಗಲೇ. ಬಹುಶಃ ಇದು 3ನೇ ಕಂಪನಿ ಇದನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಇದು ರಷ್ಯಾದ ಒಂದು ಪೇಟೆಂಟ್ ಹೊಂದಿರುವಂಥ ಒಂದು ವ್ಯಾಕ್ಸಿನ್ ಅಂತ ಹೇಳಲಾಗಿದೆ. ಹಾಗಾದರೆ ಇನ್ನೂ ಒಂದಷ್ಟು ವಿದೇಶಿ ವ್ಯಾಕ್ಸಿನ್ಗಳು ಭಾರತದಲ್ಲಿ ಬರಲಿದೆ ಅನ್ನುವಂಥದ್ದು. ಅಂದರೆ ಇದರ ಜೊತೆಗೆ ಇನ್ನೂ ಹಲವಾರು ಬೇರೆ ಬೇರೆ ದೇಶಗಳ ವ್ಯಾಕ್ಸಿನ್ಗಳೇನಿದ್ದಾವೆ ಇದೂ ಕೂಡ ಇನ್ನು ಭಾರತದಲ್ಲಿ ಉತ್ಪಾದನೆಯಾಗಲಿದೆಯೇ ಅಥವಾ ಲಭ್ಯವಾಗಲಿದೆ ಅನ್ನೋದು. ಇಲ್ಲಿ ಭಾಳ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಯಾವುದೇ ವ್ಯಾಕ್ಸಿನ್ಗಳನ್ನು ಆಯಾಯ ದೇಶದ ಪೇಟೆಂಟ್ಗಳು ಆಯಾಯ ದೇಶದಲ್ಲಿ ಉತ್ಪಾದನೆ ಆಗುವಾಗ ಅಲ್ಲಿಯದ್ದೇ ಆದಂಥ ಒಂದು ರೇಟನ್ನು, ದರವನ್ನು ಅದು ಹೊಂದಿರ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿಯ ಉತ್ಪಾದನೆಗೆ ಬೇಕಾದಂಥ ಖರ್ಚು ವೆಚ್ಚಗಳ ಮೇಲೆ ಆ ದರ ನಿಗದಿಯಾಗಿರ್ತದೆ. ಆದರೆ ಭಾರತಕ್ಕೆ ಅದು ಬಂದಾಗ ಅದರ ಆಮದು ದರವು ಸೇರಿ ಅದು ದರ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಇಲ್ಲಿಯೇ ಆ ಕಂಪನಿಗಳ ಪೇಟೆಂಟನ್ನು ಅನುಮತಿಯನ್ನು ಪಡೆದುಕೊಂಡು ಇಲ್ಲೇ ಅದನ್ನು ಉತ್ಪಾದನೆ ಮಾಡಲಾಗ್ತದೆ ಅಂತ ಅನ್ನುವಂಥದ್ದು. ಹಾಗಾಗಿ ಇನ್ನೂ ಒಂದಷ್ಟು ದೇಶಗಳ ವ್ಯಾಕ್ಸಿನ್ಗಳು ಇನ್ನು ಭಾರತದಲ್ಲಿ ಉತ್ಪಾದನೆ ಆಗಲಿದೆಯೇ ಅನ್ನುವಂಥದ್ದು ಈಗ ಲಭ್ಯವಾಗಿರುವಂಥ ಮಾಹಿತಿ. ಕೋವಿಡ್-19 ಹೊಡೆದೋಡಿಸಲು ಹಲವು ಬಗೆಯ ವ್ಯಾಕ್ಸಿನ್ಗಳು ಇವತ್ತು ಹಲವು ಬಗೆಯ ವ್ಯಾಕ್ಸಿನ್ಗಳು ಬರ್ತಾ ಇರುವಂಥದ್ದು. ಹಾಗಾದರೆ ಇನ್ನು ಯಾಕೆ ಆತಂಕ, ಯಾಕೆ ಲಾಕ್ಡೌನ್ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ಇನ್ನು ಹಾಗಿದ್ರೆ ಯಾಕೆ ಆತಂಕ, ಯಾಕೆ ಇನ್ನು ಲಾಕ್ಡೌನ್ ಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ನಮಗೆ ಬರುವಂಥದ್ದು. ಸರ್ಕಾರದ ಮುಂದಿನ ಕ್ರಮಗಳು ಏನು ಹೇಳ್ತಿದೆ ಸರ್ಕಾರ? ಇಷ್ಟೆಲ್ಲ ವ್ಯಾಕ್ಸಿನ್ಗಳು ಬಂದಿವೆ ಮತ್ತು ಇನ್ನಷ್ಟು ಮದ್ದುಗಳನ್ನು ಕೂಡ ನೀವು ತಂದಿದ್ದೀರಾ. ಈ ಏನೋ ಈಗಾಗಲೇ 2DG ಅನ್ನುವಂಥ ಮದ್ದನ್ನು ಕೂಡ ಒಂದು ತಂದಿದ್ದೀರಾ. ಇದೆಲ್ಲ ಬರುವಾಗ ಇನ್ನೂ ಲಾಕ್ಡೌನ್ ಅವಶ್ಯಕತೆ ಇದೆ. ಅಂದರೆ ಈಗಾಗಲೇ ನಮ್ಗೆ ಗೊತ್ತಿದ್ದ ಹಾಗೆ ಹಿಂದೆ ಬೇರೆ ಬೇರೆ ಕಾಯಿಲೆಗಳು ಬಂದಿದ್ದವು, ಅದು ಹೋಗಿದ್ದಾವೆ. ಆದರೆ ಇಷ್ಟೊಂದು ರೀತಿಯ ದೊಡ್ಡ ಮಟ್ಟದ ಲಾಕ್ಡೌನ್ ಮಾಡುವಷ್ಟರ ಪರಿಸ್ಥಿತಿಗೆ ಅದು ಬಂದಿರಲಿಲ್ಲ. ಆದರೆ ಕೋವಿಡ್-19 ಅನ್ನುವಂಥ ಕಾಯಿಲೆ ಇಡೀ ದೇಶವೇ ಮುಚ್ಚುವಂಥ, ಬಂದಾಗುವಂಥ, ಕರ್ಫ್ಯೂ ವಿಧಿಸುವಂಥ ರೀತಿಗೆ ಬರ್ತದೆ. ಅಂದರೆ ಈ ದೇಶದ ಜನರ ಜನಜೀವನದ ಮೇಲೆ ಅದೆಷ್ಟೊಂದು ಪ್ರಭಾವ ಬೀರ್ತದೆ ಅನ್ನೋದು. ಹಾಗಿದ್ರೆ ಇದಕ್ಕೆ ವ್ಯಾಕ್ಸಿನ್ಗಳು ಬಂದಿವೆ, ಮದ್ದುಗಳನ್ನು ಕಂಡು ಹಿಡಿದಿರಿ, ಇದೆಲ್ಲ ಬಂದ ನಂತರವೂ ಕೂಡ ಜನ ಇನ್ನೂ ಕೂಡ ಒಳಗೆಯೇ ಇರಬೇಕಾಗಿದೆಯೇ? ಭಾಳ ಪ್ರಶ್ನೆಗಳು ಕಾಡ್ತಾ ಇರೋ ಒಂದು ಕಡೆಯಲ್ಲಿ ಜನರ ಆರ್ಥಿಕತೆ, ಸಣ್ಣ ಉದ್ದಿಮೆದಾರರುಗಳು ಸಂಕಷ್ಟದಲ್ಲಿದ್ದಾರೆ. ಮಕ್ಕಳ ಶಿಕ್ಷಣದ ಪ್ರಶ್ನೆ ಕೂಡ ಎದ್ದೇಳುತ್ತಿರುವಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಆನ್ಲೈನ್ ಶಿಕ್ಷಣ ಅವರಿಗೆ ಪರ್ಯಾಯ ಮಾದರಿ ಅಲ್ಲ. ಏನಿದ್ರೂ ಕೂಡ ಮಕ್ಕಳು ಶಾಲೆಗೆ ಹೋಗಬೇಕು, ಶಾಲೆಯಲ್ಲಿ ಕಲಿಬೇಕು, ಅಲ್ಲಿ ಎಲ್ಲ ಮಕ್ಕಳ ಜೊತೆ
ಕಲಿತು ಬೆಳೆತಾಗ ಮಾತ್ರ ಒಂದು ಶಿಕ್ಷಣದ ಒಂದು ಬೌದ್ಧಿಕ ಬೆಳವಣಿಗೆ ಏನಿದೆ ಅದು ಮಕ್ಕಳ ಮೇಲೆ ಆಗಲಿಕ್ಕೆ ಸಾಧ್ಯತೆ ಇದೆಯೇ ವಿನಃ ಇಲ್ಲದಿದ್ದರೆ ಯಾವುದೇ ಆನ್ಲೈನ್ ಶಿಕ್ಷಣ ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು. ಜೊತೆಗೆ ಯುವಕರು ಕ್ರೀಡಾ ಚಟುವಟಿಕೆಗಳು ಕೂಡ ಇನ್ನು ಆರಂಭ ಆಗಬೇಕಾಗಿದೆ. ಹಾಗಾಗಿ ಇಷ್ಟೆಲ್ಲ ಬಂದ ನಂತರ, ವ್ಯಾಕ್ಸಿನ್ ಬಂದ ನಂತರ ಮದ್ದುಗಳನ್ನು ನೀವು ಕಂಡು ಹಿಡಿದಿದ್ದೀರಿ ಅನ್ನುವಂಥ ವಿಶ್ವಾಸವನ್ನ ನಮಗೆಲ್ಲ ನೀವು ಕೊಟ್ಟಿದ್ದೀರಿ, ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಲಾಕ್ಡೌನ್ ಬಗ್ಗೆಗೆ ನೀವು ಏನು ಚಿಂತನೆಗಳನ್ನು ತೆಗೆದುಕೊಳ್ತೀರಾ ಅಂತ ಅನ್ನುವಂಥದ್ರ ಬಗ್ಗೆಗೂ ಕೂಡ ನಾವಿತ್ತು ಗಮನ ಸೆಳೆಯಬೇಕಾಗಿದೆ. ನೋಡೋಣ, ನಾನು ಇನ್ನು ಕರೆಯಲ್ಲಿ ಒಂದಷ್ಟು ತಜ್ಞರುಗಳ ಜೊತೆ ನಾನು ಮಾತಾಡ್ತೇನೆ. ಅವರು ಏನು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಈ ಬಗೆಗೆ, ಅಂದರೆ ವ್ಯಾಕ್ಸಿನ್ಗಳ ಬಗೆಗೆ ನಮ್ಮ ತಜ್ಞರುಗಳು ಏನು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅನ್ನೋದು. ಈಗಾಗಲೇ ನಾನು ಹೇಳಿದ ಹಾಗೆ ಈ ವ್ಯಾಕ್ಸಿನ್ಗಳ ಇದೇನಿದೆ ಉತ್ಪಾದನೆಗಳು ಏನಿದೆ, ಇಷ್ಟೊಂದು ವ್ಯಾಕ್ಸಿನ್ಗಳು ಬರ್ತದೆ ಅಂತ ಅನ್ನುವಂಥದ್ದು ಇತ್ತೀಚೆಗೆ ರಾಜ್ಯ ಮಾಜಿ ಆರೋಗ್ಯ ಸಚಿವ UT ಖಾದರ್ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಕೇವಲ 2 ಕಂಪನಿಗಳಿಗೆ ಮಾತ್ರ ಕೊಟ್ಟಿದ್ದೀರಿ ಅಥವಾ ಭಾರತದ ಕಂಪನಿಗಳು ಸಾಕು ಅಂತ 2 ಕಂಪನಿಗೆ ಮಾತ್ರ ಕೊಟ್ಟಿದ್ದೀರಿ, ಹಾಗಾಗಿನೇ ಈ ವ್ಯಾಕ್ಸಿನ್ಗಳು ಒಮ್ಮಿಂದೊಮ್ಮೆಲೆ ನಮಗೆ ಕೊರತೆ ಉಂಟಾದದ್ದು. ಜನ ಎಲ್ಲ ಎದ್ದು ಬಂದು ನಮಗೆ ವ್ಯಾಕ್ಸಿನ್ ಕೊಡಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ವ್ಯಾಕ್ಸಿನ್ ಕೊರತೆ ಉಂಟಾಯಿತು. ನೀವು ಎಲ್ಲ ಕಂಪನಿಗಳಿಗೂ ಕೊಡಿ. ಈ ದೇಶದಲ್ಲಿ 3,000ಕ್ಕೂ ಮಿಕ್ಕಿದ ಈ ಡ್ರಗ್ ಕಂಪನಿಗಳಿದ್ದಾವೆ, ಯಾಕೆ ಅದಕ್ಕೆ ಅವಕಾಶ ಕೊಡಬಾರದು? ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯಾಯ ದೇಶಗಳು ಅವರದ್ದೇ ಆದಂಥ ವ್ಯಾಕ್ಸಿನ್ಗಳನ್ನು ಕಂಡು ಹಿಡಿದಿದ್ದಾರೆ. ಅವರು ಅಲ್ಲಿ ಉತ್ಪಾದನೆ ಮಾಡಿದರೆ ಅದರ ಆದಾಯ ಜಾಸ್ತಿ, ಅದರ ದರ ಕೂಡ ಜಾಸ್ತಿ ಆಗ್ತದೆ, ಅವರಿಗೆ ಭಾರತದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಮಾತನ್ನು UT ಖಾದರ್ ಹೇಳಿದರು. ಬಹುಶಃ ಅದೇ ಹಿನ್ನೆಲೆಯಲ್ಲಿ ಈಗ ನೋಡಬೇಕಾದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಬೇರೆ ಬೇರೆ ದೇಶದ, ಈಗ ಸ್ಪುಟ್ನಿಕ್ V ಅನ್ನುವಂಥ ಒಂದು ವ್ಯಾಕ್ಸಿನ್, ಅದು ರಷ್ಯಾದ ಪೇಟೆಂಟ್ ಪಡೆದಿರುವಂತಹ ರಷ್ಯಾದ ಒಂದು ವ್ಯಾಕ್ಸಿನ್, ಅದನ್ನು ಈಗ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅದು ಧಾರವಾಡದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಉಳಿದೆಲ್ಲ ದೇಶಗಳು, ಸುಮಾರು 56ಕ್ಕೂ ಮಿಕ್ಕಿದ ದೇಶಗಳು ಏನು ಅವರವರದಂಥ ವ್ಯಾಕ್ಸಿನ್ ಕಂಡು ಹಿಡಿದಿದ್ದಾರೆ. ಬಹುಶಃ ಒಂದೊಂದು ದೇಶದ ವ್ಯಾಕ್ಸಿನ್ಗಳನ್ನು ಇಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ನಾವು ಕೊಡಬಹುದು ಅನ್ನುವಂಥ ಸೂಚನೆಯನ್ನ ಕೇಂದ್ರ ಆರೋಗ್ಯ ಇಲಾಖೆ ನೀಡಿರುವುದರ ಹಿನ್ನೆಲೆಯಲ್ಲಿ ಎಲ್ಲಾ ಮಟ್ಟದಲ್ಲೂ ಕೂಡ ವಿವಿಧ ಬಗೆಯ ವ್ಯಾಕ್ಸಿನ್ಗಳು ಇವತ್ತು ದೊರಕಲಿದೆ. ಹಾಗಾಗಿ ಹೇಳ್ತಾ ಇರುವಂಥದ್ದು ಕೋವಿಡ್-19ಗೆ ಸಂಜೀವಿನಿಯಾಗಿ ಎಲ್ಲ ವ್ಯಾಕ್ಸಿನ್ಗಳು ಬಂದಿದ್ದಾವೆ. ಹಾಗಾಗಿ ಯಾರು ಆತಂಕಗೊಳ್ಳಬೇಕಾದ ಪರಿಸ್ಥಿತಿ ಇಲ್ಲ ಅಲ್ವೇ? ಅಂದರೆ ಒಂದು ಕಡೆಯಲ್ಲಿ ಜಾಗೃತಿ ಮಾಡಿಕೊಳ್ಳಬೇಕಾದದ್ದು ಅಗತ್ಯ ಮತ್ತು ಅನಿವಾರ್ಯ ಕೂಡ. ಅದರ ಜೊತೆಯಲ್ಲಿ ನಮಗೆಲ್ಲರಿಗೂ ಕೂಡ ವಿಶ್ವಾಸ ಮತ್ತು ನಂಬಿಕೆಯನ್ನು ಕೊಡುವಂಥ ರೀತಿಯಲ್ಲಿ ವ್ಯಾಕ್ಸಿನ್ಗಳು ಬಂದಿರುವುದರಿಂದ ಮತ್ತೆ ನಮ್ಮ ಕಾರ್ಯಚಟುವಟಿಕೆಗಳು, ಆರ್ಥಿಕ ಸಂಕಷ್ಟಗಳನ್ನು ಬದಿಗೊತ್ತಿ ನಾವು ಲಾಕ್ಡೌನ್ನಿಂದ ಹೊರ ಬರಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಅನ್ನುವಂಥ ಪ್ರಶ್ನೆ ಸರ್ಕಾರದ ಮುಂದೆ ಇದೆ. ಜನ ಇವತ್ತು ಸರ್ಕಾರದ ಮುಂದೆ ನೋಡ್ತಾ ಇದ್ದಾರೆ, ನಾವು ಇದರಿಂದ ಹೊರ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವಂಥದ್ದನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ಇವಿಷ್ಟು ನಾನೇನು ಹೇಳ್ತಾ ಇದ್ದೆ, ಕೋವಿಡ್ ವಿರುದ್ಧದ ಸಂಜೀವಿನಿಗೆ ಸಂಬಂಧಪಟ್ಟ ಹಾಗೆ ಒಂದು ವ್ಯಾಕ್ಸಿನ್ನ ಬಗೆಗೆ ಮತ್ತು ಮದ್ದನ್ನು ಕಂಡು ಹಿಡಿದಿರುವಂಥದ್ದು 2DG ಅನ್ನುವಂಥ ಒಂದು ಪೊಟ್ಟಣವನ್ನು, ಅಂದರೆ ಅದೊಂದು ರೀತಿಯಲ್ಲಿ ಗ್ಲೂಕೋಸ್ ಥರ ಇರುವಂಥ ಪೊಟ್ಟಣ, ಅದನ್ನು ಕೂಡ ಅಂದರೆ ದಿನಕ್ಕೆ 2 ಬಾರಿ ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಸೇವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಳ್ತೇನೆ. ಏನಿದು ಈ 2DG ಅನ್ನುವಂಥ ಒಂದು ಈ ಪೊಟ್ಟಣ ಅಥವಾ ಏನಿದೆ, ಇದು ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತೀನಿ.
ಎಂದೆಂದಿಗೂ ನಿಮ್ಮೊಂದಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಳೆದ ಬಾರಿ ಕೋವಿಡ್-19 ಒಳಗಾಗಿದ್ದ ಸಂದರ್ಭದಲ್ಲಿ, ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲಿ ವ್ಯಾಕ್ಸಿನ್ ಅನ್ನು ಉತ್ಪಾದನೆ ಮಾಡುವಂಥದ್ದು ಅಥವಾ ಅದನ್ನು ಹುಡುಕುವುದು, ಅದರ ಬಗೆಗೆ ಒಂದು ಸಂಶೋಧನೆಗಳು ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿತ್ತು. ಅಂದರೆ 5 ವರ್ಷದವರೆಗೂ ಬೇಕಾಗ್ತದೆ ಅಂತ ಅನ್ನುವಂಥದ್ದು. ಆದರೆ ಅದಾಗಲಿಲ್ಲ. ಭಾರತದಲ್ಲಿ ಬಹಳ ಬೇಗನೆ ವ್ಯಾಕ್ಸಿನ್ ಸಿಕ್ಕಿತ್ತು. ಆದರೆ ವ್ಯಾಕ್ಸಿನ್ನ ಪ್ರಮಾಣ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ, ಆಯಾಯ ದೇಶಗಳು ಅಲ್ಲಲ್ಲಿಯ ರೀತಿಯಲ್ಲಿ ಅವರದೇ ಆದಂಥ ಸಂಶೋಧನೆಗಳನ್ನು ಮಾಡಿಕೊಂಡು ವ್ಯಾಕ್ಸಿನ್ಗಳನ್ನು ಕಂಡುಹಿಡ್ತಾರೆ. ಭಾರತದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನುವಂಥ 2 ಕಂಪನಿಗಳ ಏನು ವ್ಯಾಕ್ಸಿನ್ಗಳು ಲಭ್ಯವಿದ್ದವು, ಇಲ್ಲಿವರೆಗೆ ಅದನ್ನು ಕೊಡ್ತಾ ಇದ್ದು. ಆದರೆ ಭಾಳ ಎಲ್ರಿಗೂ ಸಿಗ್ತಾ ಇಲ್ಲ ಅಂತ ಅನ್ನುವ ಹಿನ್ನೆಲೆಯಲ್ಲಿ ಈಗ ರಷ್ಯಾದ ಏನು ಕಂಪನಿಯನ್ನು ತಯಾರಿಸಿದಂಥ ಸ್ಪುಟ್ನಿಕ್ ವಿ ಅನ್ನುವಂಥ ಒಂದು ವ್ಯಾಕ್ಸಿನನ್ನು ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡದಲ್ಲಿ ಉತ್ಪಾದನೆಗೆ ಇವತ್ತಿನಿಂದ ಅದು ಆರಂಭಗೊಂಡಿದೆ. ಜೊತೆಯಲ್ಲಿ ಇನ್ನೂ ಹಲವಾರು ದೇಶಗಳ ಈ ವ್ಯಾಕ್ಸಿನ್ಗಳನ್ನು ಭಾರತದಲ್ಲಿ ಲಭ್ಯವಿರುವಂಥ ರೀತಿಯಲ್ಲಿ ಅಥವಾ ಅದನ್ನು ಉತ್ಪಾದನೆ ಮಾಡುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಅದಕ್ಕೆ ಒಪ್ಪಿಗೆ, ಅಂದರೆ ಕೇಂದ್ರ ಆರೋಗ್ಯ ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿದೆ ಅಂತ ಅನ್ನುವಂಥದ್ದು. ಭಾಳ ಪ್ರಮುಖವಾಗಿ 2DG ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಪೌಡರ್, ಅದೊಂದು ಔಷಧ. ಈ ಔಷಧವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಿದೆ. ರಕ್ಷಣಾ ಇಲಾಖೆಯ ಪ್ರಯೋಗಾಲಯದಲ್ಲಿ ಲಭ್ಯವಿರುತ್ತಿದ್ದ ಅಲ್ಲಿಯ ಪ್ರಯೋಗಕ್ಕೆ ಸಂಬಂಧಪಟ್ಟಂಥ ಈ ಒಂದು ಪೌಡ್ರ್ ಏನಿದೆ, ಈ ಪೌಡ್ರನ್ನು ಇವತ್ತು ಇಲ್ಲಿ ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಈ ಪೌಡ್ರನ್ನು ಇವತ್ತು ಏನೋ ಇವತ್ತು ಅದನ್ನು ಮದ್ದಾಗಿ ಇವತ್ತು ಅದು ಒಂದು ಔಷಧವಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ಳಿಕ್ಕಿದೆ ಅಂತ ಅನ್ನುವಂಥದ್ದು ಇವತ್ತು ಭಾಳ ಅಂದರೆ ಅದೊಂದು ಸಂಜೀವಿನಿಯಾಗಿ ಸಿಕ್ಕಿದೆ ಅಂತ ಅನ್ನುವಂಥದ್ದು. ಇದರ ಬಗೆಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಬೇಕು ನಾನು. ಅಂದರೆ ಗ್ಲೂಕೋಸ್ನಂತೆ ಇದು ಕಾಣ್ತದೆ, ಆದರೆ ಇದರಲ್ಲಿ ಗ್ಲೂಕೋಸ್ನ ಪ್ರಮಾಣ ಇರುವುದಿಲ್ಲ. ಬದಲಾಗಿ ಅದರಲ್ಲಿ ಒಂದು ಗ್ಲೂಕೋಸಿನ ಇದು ಬೇರೆ ಆದಂಥ ಒಂದು ಕೆಮಿಕಲ್ ಅಥವಾ ರಾಸಾಯನಿಕವನ್ನು ಬೆರೆಸಿಕೊಂಡು ಇದನ್ನು ಉತ್ಪಾದನೆ ಮಾಡಲಿಕ್ಕಾಗ್ತದೆ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಏನು ಇದರ ಹಿನ್ನೆಲೆ, 2DG ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತದೆ, ಕೋವಿಡ್-19 ಬಾಧಿತವಾದಂಥ ಒಬ್ಬ ರೋಗಿಗೆ ಇದನ್ನು ಕೊಟ್ಟಾಗ ಅವನು ಯಾವ ರೀತಿಯಲ್ಲಿ ಗುಣಮುಖನಾಗ್ತಾನೆ, ದೇಹದೊಳಗೆ ಅದು ಕೋವಿಡ್ ವೈರಸ್ಸನ್ನು ಯಾವ ರೀತಿಯಲ್ಲಿ ಹಿಮ್ಮೆಟ್ಟಿಸ್ತದೆ, ಯಾವ ರೀತಿಯಲ್ಲಿ ಅದನ್ನು ವೀಕ್ ಮಾಡ್ತದೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಅನ್ನುವಂಥದ್ದು. ಬರ್ತೇನೆ. ಈಗ ಫಂಗಸ್ ಕಾಯಿಲೆ ಬಗೆಗೆ ಬಹಳಷ್ಟು ಒಂದು ರೀತಿಯ ಆತಂಕದಲ್ಲಿ ಯಾರೆಲ್ಲ ಕೋವಿಡ್ಗೆ ಆಸ್ಪತ್ರೆಯಲ್ಲಿ ಇದ್ದರು, ಅವರು ಆಕ್ಸಿಜನ್ ಅಂದರೆ ವೆಂಟಿಲೇಷನ್ ತೆಗೆದುಕೊಂಡಿದ್ರು, ಅಲ್ಲಿ ರೆಮ್ಡಿಸಿವಿರ್ ತೆಗೆದುಕೊಂಡಿದ್ರು, ಇನ್ನಿತರ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಮದ್ದುಗಳನ್ನು ತೆಗೆದುಕೊಂಡಿದ್ದರು, ಅವರೆಲ್ಲರಿಗೂ ಅಂದರೆ ಅವರಲ್ಲಿ ಕೆಲವು ಮಂದಿಗೆ ಈ ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಕಾಯಿಲೆ ಇತ್ತೀಚೆಗೆ ಸಿಗ್ತಾ ಇರುವಂಥದ್ದು, ಅದರ ಸಂಖ್ಯೆ ಹೆಚ್ಚುತ್ತಾ ಇರುವಂಥದ್ದು ಭಾಳ ಆತಂಕಕ್ಕೆ ಒಳಗಾಗಿದೆ ಅಂತ ಅನ್ನುವಂಥದ್ದು. ಯಾರೆಲ್ಲ ಕೋವಿಡ್-19ಗೆ ಚಿಕಿತ್ಸೆ ಪಡೆದಿದ್ದಾರೋ ಕೆಲವರಲ್ಲಿ ಈ ಕಪ್ಪು ಶಿಲೀಂಧ್ರ ಅಂತ ಹೇಳುವಂಥ ಈ ರೋಗ ಕಾಣಿಸಿಕೊಳ್ತಾ ಇದೆ. ಈಗಾಗಲೇ ಜಿಲ್ಲೆ ವಿವಿಧೆಡೆಗಳಲ್ಲಿ ಇದು ಕಾಣಿಸಿಕೊಳ್ತಾ ಇರುವಂಥದ್ದು. ಹೀಗಾಗಿ ಇದನ್ನು ಏನಂತ ಹೇಳಬಹುದು ಅನ್ನುವಂಥದ್ದು ಬಹಳ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ನಾವು ಚಿಕಿತ್ಸೆಗಳನ್ನು ಪಡೆದುಕೊಳ್ಳುವಾಗ ಈ ಚಿಕಿತ್ಸೆ ಏನು, ಹೇಗೆ ತಯಾರಾಗ್ತದೆ, ಇದರ ಸೈಡ್ ಎಫೆಕ್ಟ್ಗಳು ಏನು ಅನ್ನೋದನ್ನು ಮೊದಲೇ ತಿಳಿದುಕೊಳ್ಬೇಕಲ್ವೇ ಅಂತ ಅನ್ನೋದು. ಹಾಗಾಗಿ ಇದು ಬೇಜವಾಬ್ದಾರಿಯ ಪರಮಾವಧಿಯು ಅಂತ ಅನ್ನುವಂಥದ್ದು. ಇದನ್ನು ಬೇಜವಾಬ್ದಾರಿ ಅಲ್ಲದೆ ಬೇರೇನನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ, ಒಂದು ರೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದು ಅಥವಾ ಕೊಡುವ ಸಂದರ್ಭದಲ್ಲಿ ಇದರಿಂದ ಸೈಡ್ ಎಫೆಕ್ಟ್ಗಳು ಏನಿದ್ದಾವೆ ಅಂತ ಅನ್ನೋದನ್ನು ಮೊದಲು ತಿಳಿದುಕೊಳ್ತೇವೆ. ಈಗ ವ್ಯಾಕ್ಸಿನನ್ನು ಮಾಡುವಾಗ ಕೂಡ ವ್ಯಾಕ್ಸಿನ್ ಇಂಥದಕ್ಕೆ ಇಂಥ ಕೋವಿಡ್-19ಗೆ ಈ ಕಾಯಿಲೆಗೆ ಆಗುವಂಥ ಒಂದು ಮದ್ದು ಅಂತ ಕಂಡು ಹಿಡಿದ್ರೂ ಕೂಡ ತಜ್ಞರುಗಳು ಅದನ್ನು ಸಂಶೋಧನೆ ಮಾಡುವಾಗ ಇಷ್ಟೊಂದು ಸಮಯ ತೆಗೆದುಕೊಂಡದ್ದು. ಯಾಕಂತ ಹೇಳಿದ್ರೆ ಇದರ ಸೈಡ್ ಎಫೆಕ್ಟ್ಗಳು ಏನಿದ್ದಾವೆ ಅಂತ ಅನ್ನೋದು, ಇದರ ಸೈಡ್ ಎಫೆಕ್ಟ್ ಇಲ್ಲ ಅಂತ ಅನ್ನುವಂಥದ್ದು ಖಾತ್ರಿಪಡಿಸಿಕೊಂಡಾಗ ಮನುಷ್ಯನಿಗೆ ಅಂಥ ಒಂದು ದೊಡ್ಡ ರೀತಿಯಲ್ಲಿ ಇದು ಆಗೋದಿಲ್ಲ, ಎಲ್ಲೋ 0.01 ಅಂಥದ್ದು ಅಷ್ಟರ ಮಟ್ಟಿಗೆ ಮಾತ್ರ ಇದು ಆಗಬಹುದು ಅಷ್ಟೇ ಅಂತ ಅಂತಾಗ ಈ ಒಂದು ವ್ಯಾಕ್ಸಿನ್ಗಳನ್ನು ಜನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸರ್ಕಾರವೇ ಇದನ್ನು ಜಾರಿಗೊಳಿಸಿದೆ. ಹಾಗಾಗಿ ಏನು ಕೋವಿಡ್-19ಗೆ ಆಸ್ಪತ್ರೆಯಲ್ಲಿ ICUನಲ್ಲೋ ಅಥವಾ ವೆಂಟಿಲೇಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ
ಅವರಿಗೆ ಏನು ಆಸ್ಪತ್ರೆಗಳು ಚಿಕಿತ್ಸೆಗಳನ್ನು ಕೊಟ್ಟಿದ್ದಾವೆ, ಅಥವಾ ಆಮ್ಲಜನಕ ಕಡಿಮೆ ಆಯಿತು ಅಂತೇಳಿ ಆಕ್ಸಿಜನ್ ಕೊಡುವ ವೆಂಟಿಲೇಟರ್ಗಳನ್ನು ಇಟ್ಟಿದ್ದಾರೆ. ವೆಂಟಿಲೇಟರ್ಗಳ ಬಳಕೆಯಲ್ಲಿ ಅಂದರೆ ಅವುಗಳನ್ನು ಇಟ್ಟುಕೊಂಡಿರುವುದು, ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಬ್ಲ್ಯಾಕ್ ಫಂಗಸ್ ಕಾಯಿಲೆ ಬಂದಿರಬಹುದು. ಅಥವಾ ರೆಮ್ಡಿಸಿವಿರ್ ಆಮ್ಲಜನಕ ಪ್ರಮಾಣವನ್ನು ದೇಹದಲ್ಲಿ ಹೆಚ್ಚಳಿಕೆ ಮಾಡುವಂಥ ಒಂದು ಔಷಧಿ, ಇದನ್ನು ಕೊಡುವಾಗ ಇಲ್ಲಿ ಎಡವಿ ಬಿದ್ದದ್ದು. ಅಥವಾ ಸ್ಟಿರಾಯ್ಡ್ ಅನ್ನುವಂಥದ್ದು ಬಹಳ ಅಪಾಯಕಾರಿ. ಅದು ಯಾಕಂತ ಹೇಳಿದ್ರೆ ಸ್ಟಿರಾಯ್ಡ್ ಅನ್ನುವಂಥದ್ದು ಯಾವತ್ತೂ ಕೊನೆಯ ಸಂದರ್ಭದಲ್ಲಿ, ಒಬ್ಬ ರೋಗಿಗೆ ಕೊನೆಯ ಸಂದರ್ಭದಲ್ಲಿ ನೀಡುವಂಥ ಆತನಿಗೆ ಆತನ ದೇಹದಲ್ಲಿ ಒಂದು ಉತ್ತೇಜನ ನೀಡುವಂಥ ಒಂದು ಪೇಯ, ಒಂದು ರೀತಿಯ ಔಷಧಿ ಅದು. ಆ ಔಷಧಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರ ಬಗೆಗಿನ ಸಂಶೋಧನೆಗಳು, ಇದರ ಬಗೆಗಿನ ಒಂದಷ್ಟು ಏನು ಸೈಡ್ ಎಫೆಕ್ಟ್ಗಳ ಬಗೆಗಿನ ಲೆಕ್ಕಾಚಾರಗಳನ್ನು ಸಂಬಂಧಪಟ್ಟಂಥ ವೈದ್ಯರುಗಳು, ಸಂಬಂಧಪಟ್ಟಂಥ ಆಸ್ಪತ್ರೆಗಳು ಮಾಡಲಿಲ್ಲವೇ ಅನ್ನೋದು. ಸೊ ಅದು ಮಾಡಿಲ್ಲ ಅಂತಿದ್ರೆ ಇದು ಬೇಜವಾಬ್ದಾರಿ. ಒಂದು ದೇಹದ ಮೇಲೆ, ಒಬ್ಬ ಮನುಷ್ಯನ ಮೇಲೆ ಇದು ಆಟ ಆಡಿದಾಗೆ ಆಗುವುದಿಲ್ವೇ? ಸ್ಟಿರಾಯ್ಡ್, ರೆಮ್ಡಿಸಿವಿರ್, ವೆಂಟಿಲೇಟರ್ ಅತಿಯಾದ ಬಳಕೆಯಿಂದ ಬಂದಂಥ ಕಾಯಿಲೆಯೇ ಅಂತ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಆಗ್ತಿರು. ಇದರ ಬಗ್ಗೆ ತನಿಖೆ ಇಲ್ಲವೇ ಅಂತ ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಗಿದೆ, ಸರಿ, ನೀವು ಕಾಯಿಲೆಗಳಿಗೆ ಅದು ಆ ಬರ್ತಾ ಇರೋ ಸಂದರ್ಭದಲ್ಲಿ ಮದ್ದು ಕಂಡು ಹಿಡಿದಿದ್ದೀರಿ, ಬಚಾವ್, ಅದಕ್ಕೂ ಒಂದು ಮದ್ದು ಇದೆ ಅಂತೇಳಿ ಮದ್ದು ಕೂಡ ಬಂತು. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾಕೆ ಬಂತು, ಯಾರ ಬೇಜವಾಬ್ದಾರಿ ಅನ್ನುವಂಥದ್ದು ಕೂಡ ಕಂಡು ಹಿಡಿಯಬೇಕಲ್ವೇ? ಯಾವುದೋ ಒಂದು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವಾಗ ಯಾವ ಚಿಕಿತ್ಸೆಗಳನ್ನು ನೀಡಬಹುದು ಮತ್ತು ಅದು ಹೇಗಿರಬೇಕು ಅನ್ನೋದರ ಬಗೆಗೆ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ನಾವು ಮೊದಲೇ ಕೈಗೊಳ್ಳದೆ ಹೋದರೆ ಈ ಒಂದು ವಿಶ್ವಾಸವನ್ನು, ನಂಬಿಕೆಯನ್ನು ನಾವು ಜನರಾದರೂ ಹೇಗೆ ಇಡಲಿಕ್ಕೆ ಸಾಧ್ಯ? ಒಬ್ಬ ರೋಗಿಯೊಬ್ಬ ಈ ಒಂದು ಮದ್ದುಗಳ ಮೇಲೆ ವಿಶ್ವಾಸವನ್ನು ಇಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವಿಸ್ತದೆ. ಮಾನವನ ದೇಹದ ಮೇಲೆ ಮರಣಾಂತಕ ಪರಿಣಾಮ ಬೀರುವಂಥ ಔಷಧಗಳ ಬಗೆಗೆ ಕಡಿವಾಣ ಯಾಕೆ ಇಲ್ಲ ಅಂತ ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಮಾನವನ ದೇಹದ ಮೇಲೆ ಯಾವುದೇ ಕಾಯಿಲೆಗಳು ಇರಲಿ, ಅದು ಮತ್ತೊಂದು ಸೈಡ್ ಇಫೆಕ್ಟ್ ಆಗ್ತದೆ ಅಂತಿದ್ದರೆ ಇಂಥ ಒಂದು, ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಹೇಳ್ತಾರೆ ಏನೂ ಆಗುವುದಿಲ್ಲ, ಕೋವಿಡ್ನಿಂದ ಸಾವು ಸಂಭವಿಸುವುದಿಲ್ಲ, ಎಲ್ಲಿವರೆಗೆ ಅಂತ ಹೇಳಿದ್ರೆ ICUವರೆಗೆ ಹೋಗುವಂಥ ರೀತಿಯಲ್ಲಿ ಅದು ಇರುವುದಿಲ್ಲ, ಅದು ಆಗಬಾರ್ದು ಕೂಡ, ಅಲ್ಲಿವರೆಗೆ ಹೋಗ್ಲಿಕ್ಕೂ ಬಿಡಬಾರ್ದು ನಾವು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾರೆ. ಹಾಗಾಗಿ ತುಂಬ ಅಪಾಯಕಾರಿ ಅಲ್ಲದಂಥ, ತುಂಬ ನೀವು ಆತಂಕ ಪಡಬೇಡಿ ಅಂತ ಹೇಳುವಂಥ ಈ ಕಾಯಿಲೆಗೂ ಕೂಡ ಮದ್ದನ್ನು ಕೊಡುವಾಗ ಇಲ್ಲಿ ನಮ್ಮ ವೈದ್ಯಕೀಯ ಕ್ಷೇತ್ರ ಎಡವಿ ಬಿದ್ದರೆ, ಅದು ಈ ಮಾನವನ ದೇಹದ ಮೇಲೆ ಮಾರಣಾಂತಿಕ ಪರಿಣಾಮವನ್ನು ಬೀರಿದರೆ ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಕಡಿವಾಣ ಇಲ್ಲವೇ ಅನ್ನೋಂಥದ್ದು ಪ್ರಶ್ನೆ ಈಗ ಬಂದಿದೆ. ಇದಕ್ಕೂ ಕೂಡ ಮತ್ತೊಂದು ಮದ್ದನ್ನು ನೀವು ಕಂಡು ಹಿಡಿದಿದ್ದೀರಿ, ಅದು ಏನೋ ಅವರನ್ನು ಉಳಿಸಬಹುದು ಅನ್ನುವಂಥ ಒಂದು ಇದಿರ್ಬೋದು. ಆದರೆ ಇದರ ಈ ಒಂದು ಇದೇನಿದೆ, ಇದಕ್ಕೆ ಈ ಎಫೆಕ್ಟ್ ಏನಿದೆ, ಬ್ಲ್ಯಾಕ್ ಫಂಗಸ್ ಬಂದಿರುವುದು ಇದರಿಂದ ಕೋವಿಡ್-19 ಕೊಟ್ಟಿರುವಂಥ ಮದ್ದಿನಿಂದ ಆಗಿದ್ದರೆ ಅಥವಾ ಅದಕ್ಕೆ ತೆಗೆದುಕೊಂಡ ಶುಶ್ರೂಷೆಯಿಂದ, ಚಿಕಿತ್ಸೆಗಳಿಂದ ಆಗಿದ್ದರೆ ಇದರ ಒಂದು ಜವಾಬ್ದಾರಿಯನ್ನು ಸಂಬಂಧಪಟ್ಟಂಥ ಆಸ್ಪತ್ರೆ ಮತ್ತು ಸರ್ಕಾರ ಕೂಡ ತೆಗೆದುಕೊಳ್ಬೇಕೆನ್ನುವಂಥ ಪ್ರಶ್ನೆಗಳು. ಅಂದರೆ ಆಗಲೇ ಆಸ್ಪತ್ರೆಗೆ ಖರ್ಚು ಮಾಡಿ ಹೈರಾಣದಂಥ ವ್ಯಕ್ತಿಯ ಮೇಲೆ ಮತ್ತೊಂದು ಬರೆ ಅನ್ನುವಂಥ ಪ್ರಶ್ನೆ ಆಗಿದೆ. ಆಗಲೇ ಒಂದಷ್ಟು ಖರ್ಚು ಮಾಡಿ ಆಗಿದೆ, ಲಕ್ಷಗಟ್ಟಲೆ, 2 ಲಕ್ಷ 3 ಲಕ್ಷ ಖರ್ಚನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆಸ್ಪತ್ರೆಗಳಲ್ಲಿ. ಆದರೆ ಖರ್ಚು ಮಾಡ್ತಾನೆ ಇದ್ದಾರೆ. ಏನೋ ನಾನು ಚಿಕಿತ್ಸೆಗಳನ್ನು ಪಡೆದುಕೊಂಡು ಕೋವಿಡ್-19ನಿಂದ ಹೊರಗೆ ಬಂದೆ ಅಂತ ಆಗುವಾಗ ಮತ್ತೊಂದು ರೋಗ ತನ್ನನ್ನು ತಾನು ಕಾಡಿದೆ, ಅದು ಕಪ್ಪು ಶಿಲೀಂಧ್ರ ಅನ್ನುವಂಥ ಕಾಯಿಲೆ, ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಕಾಯಿಲೆ. ಮತ್ತೊಮ್ಮೆ ಆತ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂಥ ಸಂದರ್ಭ, ಅದು ಮಾರಣಾಂತಿಕ ಕಾಯಿಲೆಯಾಗಿ ಬಂದಿರುವಂಥದ್ದು ಇವತ್ತು ಬಹಳ ಒಂದು ನಿಜಕ್ಕೂ ಕೂಡ ಆತಂಕಕಾರಿಯಾದ ಸಂಗತಿ. ಇದರ ಬಗ್ಗೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಜನ ಎಲ್ಲ ಇವತ್ತು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಕೆ, ಈಗ ಮಂಗಳೂರಿಂದ ಒಬ್ಬರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಆಶಾ ಅವರು. ನಮಸ್ಕಾರ ಆಶಾ ಮೇಡಮ್, ಎಲ್ಲಿಂದ? ಸರ್, ಕೊಂಚಾಡಿಯಿಂದ. ಹೇಳಿ ಮೇಡಮ್, ಹೇಳಿ. ಸರ್, ನಾನು ಕೋವಿಡ್ ಪಾಸಿಟಿವ್ ಆಗಿ 18 ಡೇಸ್ ಆಯ್ತು. ಆಮೇಲೆ 18 ಡೇಸ್ ನಂತರ ನಾನು ಅಜಿಥ್ರೊಮೈಸಿನ್ ಮತ್ತೆ ವಿಟಮಿನ್ ಸಿ ಮತ್ತೆ ಡಿ ಕೊಟ್ಟಿದ್ದಾರೆ ನನಗೆ. ಸ್ವಲ್ಪ ಗಟ್ಟಿ ಮಾತಾಡಿ ಮೇಡಮ್. ವಿಟಮಿನ್ ಸಿ ಮತ್ತೆ ವಿಟಮಿನ್ ಡಿ ಅದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಮತ್ತೆ ಮುಕೋಮಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೀಗ ನಾನು ಕರೆಕ್ಟ್ ಆಗಿ ತಗೊಳ್ತಾ ಇದ್ದೇನೆ. 18 ಡೇಸ್ ಆದ್ಮೇಲೆ ನಾನೊಂದ್ಸಲ ಟೆಸ್ಟ್ ಮಾಡಿಸಿದೆ, ಅದರಲ್ಲಿ ಈಗ ಪಾಸಿಟಿವ್ ಬರ್ತಾ ಉಂಟು. ಆಮೇಲೆ ಇವತ್ತು ಪುನಃ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿ ಅವರು ಟ್ಯಾಬ್ಲೆಟ್ ಕೊಟ್ಟರು ಸರ್. ಅದರಲ್ಲಿ 2 ಟೈಪ್ ಬ್ಲಡ್ ಟೆಸ್ಟ್ ಮಾಡಿದ್ದಾರೆ ಸರ್. ಹಲೋ, ಕೇಳ್ತಾ ಇದೆ. ಒಂದು CBC, ಮತ್ತೊಂದು ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಅದೊಂದು ಟೆಸ್ಟ್ ಮಾಡಿಸಿದ್ದಾರೆ ಸರ್. ಈಗ ಅದೊಂದು ಬ್ಲ್ಯಾಕ್ ಫಂಗಸ್ ಇರ್ಬೋದು ಅಂತ ಹೇಳ್ತಿದ್ದಾರೆ. ಅದರದ್ದು
ಯಾವ ರೀತಿ ಅಂತ ಹೇಳಿ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್, ಅದಕ್ಕೋಸ್ಕರ ಕೇಳಿದ್ದು. ಇಲ್ಲ ತಾವು ಇದ್ರ ಬಗೆಗೆ ತಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡೋದು ಒಳ್ಳೇದು ಮೇಡಮ್. ಹೌದಾ ಇದ್ರ ಬಗೆಗೆ ತಾವು ಸ್ಪಷ್ಟವಾಗಿ ತಮ್ಮ ಯಾವತ್ತೂ ನೀವು ಯಾವ ಡಾಕ್ಟರ್ ಜೊತೆಗೆ ತಮ್ಮ ಈ ಆರೋಗ್ಯದ ಬಗೆಗೆ ನೀವು ಇದು ಮಾಡ್ತಿರೋ ಮಾತಾಡ್ತಿರೋ ಅವ್ರ ಜೊತೆನೇ ಇದ್ರ ಬಗೆಗೆ ನೀವು ಒಂದು ಸ್ಪಷ್ಟವಾದಂಥ ಸಲಹೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅಲ್ಲ ಈಗ ಬ್ಲ್ಯಾಕ್ ಫಂಗಸ್ ಇರುವುದು ಅದು ಶುಗರ್ ಇರುವ ಪೇಷಂಟ್ ಈಗ ಅಲ್ಲ ಕೋವಿಡ್ ಅಲ್ಲ, ಒಂದು ಅಭಿಪ್ರಾಯದ ಪ್ರಕಾರ ಶುಗರ್ ಇರುವಂಥ ಪೇಷಂಟ್ಗಳಿಗೆ ಇದು ಅಂದರೆ ಕೋವಿಡ್ ಕಾಯಿಲೆಗೆ ಒಳಗಾಗುವಂಥ ಶುಗರ್ ಪೇಷಂಟ್ಗಳಿಗೆ ಇದು ಬರಬಹುದು ಅಂತ. ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಬಳಕೆ ಆಗುವಂಥ ಅವರಿಗೆ ತೆಗೆದುಕೊಳ್ಳುವಂಥ ಔಷಧಗಳು ಇದು ಸ್ವಲ್ಪ ಓವರ್ ಡೋಸ್ ಆಗಿ, ಅಂದರೆ ಏನಿದ್ರೂ ಕೂಡ ಕೋವಿಡ್-19 ಬಚಾವಾಗಬೇಕು, ಅವರು ಆರೋಗ್ಯವಂತರಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಇಂಥ ಕೆಲವು ಸೈಡ್ ಇಫೆಕ್ಟ್ಗಳು ಕೆಲವರಿಗೆ ಆಗ್ತದೆ. ಶುಗರ್ ಇರುವಂಥ ಎಲ್ರಿಗೂ ಅದು ಆಗಬೇಕಂತಲ್ಲ, ಕೆಲವರಿಗೆ ಆಗ್ಬೋದು ಅಂತ ಅನ್ನೋದು. ಸೊ ಹಾಗಾಗಿ ಅದು ಕೆಲವರಲ್ಲಿ ಕಾಣಿಸಿಕೊಳ್ತಾ ಇರುವಂಥದ್ದು. ಈಗ ಎಲ್ಲರಲ್ಲೂ ಕಾಣಿಸಿಕೊಳ್ಳುತ್ತದೆ ಅಂತ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರದ್ದು ಸಿಂಪ್ಟಮ್ಸ್ ಕಫ ಮತ್ತೆ ಕೆಮ್ಮು ಸರ್. ಯಾವುದ್ರದ್ದು ಅದೇ ಇಲ್ಲ, ಅದು ಅದೇ ಅದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ಎಲ್ಲೆಲ್ಲಿ ಅದು ಯಾವ ರೀತಿಯ ಲಕ್ಷಣಗಳೆಲ್ಲ ಹೊಂದಿರ್ತದೆ ಅಂದ್ರೆ ಬಹುಶಃ ವೈದ್ಯರೇ ಹೇಳಬೇಕು. ಈಗಾಗಲೇ ಒಂದಷ್ಟು ಅದರ ಬಗೆಗಿನ ಮಾರ್ಗಸೂಚಿ ಕೊಟ್ಟಿದ್ದಾರೆ, ಅದು ಯಾವ ರೀತಿ ಇರ್ತದೆ, ಏನೇನು ಪರಿಣಾಮಗಳನ್ನು ಬೀರ್ತದೆ ಆ ಕಾಯಿಲೆ ಅನ್ನೋದ್ರ ಬಗೆಗೂ ಕೂಡ ಈಗಾಗಲೇ ವೈದ್ಯರುಗಳೆಲ್ಲ ಹೇಳಿದ್ದಾರೆ, ತಜ್ಞರುಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬರೆದಿದ್ದಾರೆ ಅದರ ಬಗೆಗೆ. ಬಹುಶಃ ತಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದರೆ ಬ್ಲ್ಯಾಕ್ ಫಂಗಸ್ ಅಂದರೆ ಏನು, ಅದು ಯಾವ ಹಿನ್ನೆಲೆಯಲ್ಲಿ ಬರ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ವಿವರಗಳನ್ನು ಕೊಟ್ಟಿದ್ದಾರೆ. ಆದರೆ ಏನಿದ್ರೂ ಕೂಡ ತಾವು ತಮ್ಮ ವೈದ್ಯರ ಜೊತೆಗೆ ಸಲಹೆ ಪಡೆದು ಉಚಿತ. ಓಕೆ, ಅದಕ್ಕೆ ಈಗ ಅದು ಬಂದಿದೆ ಅಂತೇಳಿ ನಾವು ಎಕ್ಸ್ರೇ ಮಾಡಿದ್ರೆ ಗೊತ್ತಾಗುತ್ತಾ? ಇಲ್ಲ, ನನಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದು ತಾವು ಏನಿದ್ರೂ ಕೂಡ ತಮ್ಮ ವೈದ್ಯರ ಜೊತೆಗೆ ಅದನ್ನು ಸಲಹೆಯನ್ನು ಪಡೆದುಕೊಳ್ಳೋದು ಉಚಿತ ಅಂತ ಅನ್ನೋದು. ಎಸ್ ಮೇಡಮ್, ಥ್ಯಾಂಕ್ ಯು. ಬಹುಶಃ ಇಂಥ ಕೆಲವು ಬಹಳ ಅಂದರೆ ಯಾರು ಎಲ್ರಿಗೂ ಅದು ಬರುವಂಥದ್ದಲ್ಲ, ಎಲ್ಲೋ ಕೆಲವರಲ್ಲಿ ಅದು ಕಾಣಿಸಿಕೊಂಡಿದೆ. ಅದು ಕರಾವಳಿ ಜಿಲ್ಲೆಗಳಲ್ಲಿ ಅದು ಅಂಥ ದೊಡ್ಡ ಸಂಖ್ಯೆಯಲ್ಲಿ ಯಾರಿಗೂ ಕೂಡ ಕಾಣಿಸಿಕೊಂಡ ಹಾಗೆ ಅಂಥದ್ದು ಇಲ್ಲಿಯವರೆಗೆ ಅಂಥ ವರದಿಗಳು ಕೂಡ ಬಂದಿಲ್ಲ. ಬೆಂಗಳೂರು ಮತ್ತು ಕೆಲವು ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕೆಲವು ರೋಗಿಗಳು ಬ್ಲ್ಯಾಕ್ ಫಂಗಸ್ಗೆ ಒಳಗಾದವರು ಬಂದಿದ್ದಾರೆ. ಅದು ಕೂಡ ಹೆಚ್ಚಿನವರು ಬೆಂಗಳೂರು ಕೇಂದ್ರಿತ ಆಸ್ಪತ್ರೆಗಳ ಚಿಕಿತ್ಸೆಯನ್ನು ಪಡೆದಿದ್ರು, ಅವರಿಗೆ ಕಾಣಿಸಿಕೊಂಡಿದೆ ಅನ್ನುವಂಥದ್ದು. ವೆಂಟಿಲೇಷನ್ ಇಟ್ಟ ಸಂದರ್ಭದಲ್ಲಿ ಶುಗರ್ ಕಂಟೆಂಟ್ಗಳು ಅದರಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಸಹಜ. ಆ ಸಂದರ್ಭದಲ್ಲಿ ಈ ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಕಾಯಿಲೆ ಬರ್ತದೆ ಅಂತ ಅನ್ನುವಂಥದ್ದು ಒಂದು ತಜ್ಞರ ಅಭಿಪ್ರಾಯ. ಸೊ ಇದು ನೋಡಬೇಕು ಯಾವ ರೀತಿಯಲ್ಲಿ ಇದಕ್ಕೆ ಇನ್ನೂ ಭಾಳ ಬಹುಶಃ ಈಗಾಗಲೇ ಒಂದಷ್ಟು ಅನ್ವೇಷಣೆಗಳು ಯಾಕೆ ಬರ್ತದೆ, ಯಾವ ಹಿನ್ನೆಲೆಯಲ್ಲಿ ಬರ್ತದೆ. ಈಗ ಸ್ಟಿರಾಯ್ಡ್ ಅಂತ ಹೇಳಲಾಗ್ತಾ ಇದೆ, ಅತಿಯಾದ ರೀತಿಯಲ್ಲಿ ಸ್ಟಿರಾಯ್ಡ್ ಸೇವಿಸೋದ್ರಿಂದ ಈ ಕಾಯಿಲೆ ಬರ್ತದೆ ಅಂತ ಹೇಳಲಾಗಿದೆ. ಆದರೆ ಭಾಳ ಸ್ಪಷ್ಟವಾಗಿ ಇನ್ನೂ ಕೂಡ ಒಂದಷ್ಟು ಯಾವ ಕಾರಣಕ್ಕಾಗಿ ಬಂದ, ಯಾಕೆಂದರೆ ಮೊದಲು ವೆಂಟಿಲೇಷನ್ ಬಳಕೆ ಮಾಡಿದ ಸಂದರ್ಭದಲ್ಲಿ ಆ ವೆಂಟಿಲೇಷನ್ಗಳನ್ನು ಬಹಳ ದಿನ ಒಂದು ಗೋಡೌನಲ್ಲಿ ಇಟ್ಟಿದ್ರು, ಆ ಗೋಡೌನಲ್ಲಿ ಇಟ್ಟಿದ್ದರಿಂದ ಆ ಕಾರಣದಿಂದ ಬಂದಿತ್ತು ಅಂತ ಹೇಳಲಾಗ್ತಿತ್ತು. ಆನಂತರದಲ್ಲಿ ರೆಮ್ಡಿಸಿವಿರ್ ಅನ್ನುವಂಥ ಒಂದು ಮದ್ದು ಏನಿದೆ, ಇದನ್ನು ಹೆಚ್ಚು ಸೇವಿಸಿದವರಲ್ಲಿ ಇದು ಬರ್ತದೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಸ್ಟಿರಾಯ್ಡ್ ಅತಿಯಾದ ಬಳಕೆಯಿಂದಾಗಿ ಈ ಕಾಯಿಲೆ ಬರ್ತದೆ ಅಂತ ಹೇಳಲಾಗ್ತಾ ಇದೆ ಅನ್ನುವಂಥದ್ದು. ಓಕೆ, ಈಗ ಹಿರಿಯ ವೈದ್ಯರು ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರು ನಮ್ಮ ಜೊತೆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗಾಗಲೇ ಏನು ಕೋವಿಡ್-19ಗೆ ಚಿಕಿತ್ಸೆ ಪಡೆದಿರುವವರು ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಒಂದು ಕಾಯಿಲೆಗೆ ಮತ್ತೆ ಒಳಗಾಗ್ತಾ ಇದ್ದಾರೆ, ಎಲ್ಲರೂ ಅಲ್ಲ ಕೆಲವರು ಅಂತ ಅನ್ನುವಂಥದ್ದು. ಸರ್ ಏನಿದು ಬ್ಲ್ಯಾಕ್ ಫಂಗಸ್ ಸರ್? ಇಲ್ಲ, ಇದರ ಬಗ್ಗೆ ಇಷ್ಟೆಲ್ಲ ಸುಮ್ಮನೆ ಗಾಬರಿ ಹುಟ್ಟಿಸೋ ಅಗತ್ಯ ಇಲ್ಲ. ನೋಡಿ, ಕೋಟಿಗಟ್ಟಲೆ ಜನಕ್ಕೆ ಇವತ್ತು ಭಾರತದಲ್ಲಿ ಕೋವಿಡ್ ಬಂದು ಹೋಗಿಯಾಗಿದೆ. ಮೊದಲನೇ ಅಲೆಯಲ್ಲಿ ಕೂಡ ಬಂದಿತ್ತು, ಆದ್ರೆ ಮೊದಲನೇ ಅಲೆಯ ಸಮಯದಲ್ಲಿ ಇದು ಅಷ್ಟು ಬಹುಶಃ ಯಾರಿಗೂ ಬಂದಿಲ್ಲ ಅಥವಾ ತೀರಾ ಅಪರೂಪಕ್ಕೆ ಬಂದಿರಬಹುದು. ಈಗ ಎರಡನೇ ಪ್ರತಿನಿತ್ಯ ವರದಿ ಆಗ್ತಾ ಇದೆ. ಗುಜರಾತ್ ಅಲ್ಲಿ ಒಂದು 300ರಷ್ಟು ಪ್ರಕರಣ ಆಗಿದೆ, ನಮ್ಮ ರಾಜ್ಯದಲ್ಲಿ ಒಂದು 10-20 ಆಗಿದೆ. ಸೊ ಇದೇ ಫಂಗಸ್ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಇರುವಂತ ಒಂದು ಬ್ರೆಡ್ ಅನ್ನ ನೀವು ಹೊರಗಡೆ ನೀರಲ್ಲಿ ಇಟ್ರೆ ಒಂದೆರಡು ದಿನ ಅದರ ಮೇಲೆ ಕಪ್ಪಗೆ ಬೂಸ್ಟ್ ಇದೆ, ಅದೇ ತರದ ಬೂಸ್ಟ್ ನಮ್ಮ ಮೂಗಿನಲ್ಲಿ, ಗಂಟ್ಲಿನಲ್ಲಿ, ಮತ್ತೆ ನಮ್ಮ ಸೈನಸ್ಗಳಲ್ಲಿ, ಮೂಗಿಗೆ ಸಂಬಂಧಪಟ್ಟ ಅಥವಾ ಮೂಗಿನ ಜೊತೆ ಸಂಪರ್ಕ ಇರುವಂತ ಸೈನಸ್ಗಳು, ಮತ್ತೆ ಅಲ್ಲಿಂದ ಕಣ್ಣು, ಹೀಗೆ ಅಲ್ಲಿಂದ ಮತ್ತೆ ಇನ್ನು ಹರಡಿದ್ರೆ ಮೆದುಳಿನ ಕೆಳಭಾಗದಲ್ಲಿ ಎಲ್ಲ ಇದು ಹಬ್ಬಬಹುದು. ಕೆಲವೊಮ್ಮೆ ಶ್ವಾಸಕೋಶಗಳಿಗೂ ಸೋಂಕಬಹುದು. ಇದು ತೀರಾ ಅಪರೂಪಕ್ಕೆ ನಾವು ನೋಡ್ತಾ ಇರ್ತೇವೆ. ಸಕ್ಕರೆ ಕಾಯಿಲೆ ತುಂಬಾ ಜಾಸ್ತಿ ಇದ್ದವರಲ್ಲಿ ಅಥವಾ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮೂತ್ರಪಿಂಡ ಕಸಿ ಮಾಡಿ ಏನು ರೋಗ ನಿರೋಧಕ ಶಕ್ತಿಯನ್ನ
ದಮನಿಸುವ ಔಷಧಗಳನ್ನು ಕೊಡ್ತಾ ಇರ್ತೇವೆ. ಅವರಲ್ಲೆಲ್ಲ ಇದು ಅಪರೂಪ ಕಾಣ್ಲಿಕ್ಕೆ ಸಿಗ್ತದೆ, ವರ್ಷಕ್ಕೆ 1-2. ಈಗ ಏನಾಗಿದೆ, ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಈ 2ನೇ ಅಲೆಯ ಸಮಯದಲ್ಲಿ ಎಲ್ಲರೂ ಸ್ಟೀರಾಯ್ಡ್ ಅನ್ನ ವಿಪರೀತವಾಗಿ ಬಳಕೆ ಮಾಡಿರಬಹುದು ಅಂತ ನನಗೊಂದು ಸಂಶಯ ಇದೆ. ಯಾಕಂತಂದ್ರೆ ಸರ್ಕಾರಿ ಸಂಸ್ಥೆಗಳೇನಿದೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಇಲ್ಲ ICMR ಇರ್ಬೋದು, ಇಲ್ಲ ಏನು BBMP ಅಥವಾ ಮೆಗ್ಗಾನ್ ಹಾಸ್ಪಿಟಲ್, ಇದೆಲ್ಲ ನಾನು ಖುದ್ದಾಗಿ ನೋಡಿದ್ದೇನೆ ಅವರ ಚೀಟಿಗಳನ್ನ. ಸೊ ಈ ಕೊರೋನಾ ಪ್ರಾರಂಭ ಆದ ಹಂತದಲ್ಲಿಯೇ ಸ್ಟೀರಾಯ್ಡ್ ಬಳಕೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ತುಂಬಾನೇ ಕುಗ್ಗಿ ಹೋಗ್ತದೆ. ನಾವು ಯಾವಾಗ ಅದನ್ನ ಕೊಡ್ಬೇಕಂದ್ರೆ ತುಂಬಾ ಗಂಭೀರ ಇದ್ದವರಿಗೆ ಅಷ್ಟೇ ಕೊಡ್ಬೇಕು. ಆದ್ರೆ ಬಹುಶಃ 2ನೇ ಅಲೆ ಸಮಯದಲ್ಲಿ ಹೆಚ್ಚಿನವರಿಗೆ ಇದನ್ನು ಕೊಟ್ಟಿರಬಹುದು. ಆ ಕಾರಣಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಇದು ಆಗಿರ್ಬೋದು. 2ನೇದಾಗಿ ಸ್ಟೀರಾಯ್ಡ್ ಏನ್ ಮಾಡ್ತದೆ, ರಕ್ತದ ಸಕ್ಕರೆಯನ್ನ ಹೆಚ್ಚು ಮಾಡಿ ಕೊಡ್ತದೆ. ನಾನು ಹೇಳಿದೆ, ಇದು ಬ್ರೆಡ್ ನಲ್ಲಿ, ಹಣ್ಣುಗಳಲ್ಲಿ ಬೆಳೆಯುವ ಫಂಗಸ್ ಅಂತ. ಸೊ ಬ್ರೆಡ್ ಅಂದ್ರೆ ಹಣ್ಣು ಅಂದ್ರೆ ಸಕ್ಕರೆ. ಸೊ ರಕ್ತದ ಸಕ್ಕರೆ ಅಂಶ ಜಾಸ್ತಿ ಆದಾಗ ಈ ಫಂಗಸ್ಗೆ ಬೆಳಿಲಿಕ್ಕೆ ನಾವು ಗೊಬ್ಬರ ಹಾಕಿದಾಗ ಆಗ್ತದೆ. ಸೊ ಸ್ಟೀರಾಯ್ಡ್ ತಗೊಂಡಾಗ್ಲೂ ಸಕ್ಕರೆ ಜಾಸ್ತಿ ಆಗಿ 2 ಸಮಸ್ಯೆ, ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುದು, ಇನ್ನೊಂದು ಸಕ್ಕರೆ ಜಾಸ್ತಿ ಆಗುದು. ಅದೇ ರೀತಿ ನಾವು ಸಕ್ಕರೆ ವಿಪರೀತವಾಗಿ ಸೇವಿಸಿದಾಗ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಈಗ ಫಂಗಸ್ಗೆ ನಾವು ಗೊಬ್ಬರ ಹಾಕಿದಾಗ್ತದೆ. 3ನೇದಾಗಿ ಯಾರು ಡಯಾಬಿಟಿಸ್ ರೋಗಿಗಳಿದ್ದಾರೆ, ಆಗ್ಲೇ ಡಯಾಬಿಟಿಸ್ ಇರುವವರು, ಕೋವಿಡ್ ಏನ್ ಮಾಡ್ತದೆ, ಡಯಾಬಿಟಿಸ್ ಇದ್ದವರಲ್ಲಿ ಸಕ್ಕರೆಯನ್ನ ಜಾಸ್ತಿ ಮಾಡಿ ಕೊಡ್ತಾರೆ, ಹೆಚ್ಚಿಸ್ತದೆ. ಸೊ ಕೋವಿಡ್ ನ ಸನ್ನಿವೇಶದಲ್ಲಿ ಕೋವಿಡ್ ವೈರಸ್ಸೇ ರಕ್ತದ ಸಕ್ಕರೆಯನ್ನು ಹೆಚ್ಚು ಮಾಡ್ತದೆ. ಡಯಾಬಿಟಿಸ್ ಇದ್ದ ಡಯಾಬಿಟಿಸ್ ಇನ್ನೂ ಜಾಸ್ತಿ ಆಗ್ತದೆ. ಮತ್ತೆ ಈ ರೋಗಿಗಳಿಗೆ ಹಣ್ಣು ಹಂಪಲುಗಳು, ಬ್ರೆಡ್, ಬಿಸ್ಕತ್ ತಿನ್ನಿಸೋದ್ರಿಂದಲೂ ಸಕ್ಕರೆ ಜಾಸ್ತಿ ಆಗ್ತದೆ. ಸ್ಟೀರಾಯ್ಡ್ ಬಳಕೆಯಿಂದ ಸಕ್ಕರೆ ಜಾಸ್ತಿ ಆಗ್ತದೆ. ಮತ್ತೆ ಇದರೆಲ್ಲದರಿಂದ ರೋಗ ನಿರೋಧಕ ಶಕ್ತಿ ಗಮನಿತಗೊಂಡು ಈ ಫಂಗಸ್ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. 4ನೇದಂದ್ರೆ ಗುಜರಾತ್ ಅಲ್ಲಿ ಇದನ್ನ ಮೊದಲು ವರದಿ ಮಾಡಿದ್ರು, ಮತ್ತೆ ಈಗ ವೈದ್ಯರು ದಿಲ್ಲಿಯಲ್ಲಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವೆಲ್ಲ ಚಿತ್ರಗಳನ್ನು ನೋಡಿರ್ಬೋದು, ಏನಂದ್ರೆ ಈ ದನದ ಸಗಣಿಯಲ್ಲಿ ಸ್ನಾನ ಮಾಡುವಂತದ್ದು ಎಲ್ಲ ನೋಡಿರ್ಬೋದು. ಈ ಫಂಗಸ್ ಗೊಬ್ಬರದಲ್ಲಿ ಮತ್ತೆ ಈ ಕಶ್ಮಲಗಳಲ್ಲಿ ಕೂಡ ಕಂಡು ಬರುವಂತ ಫಂಗಸ್ ಇದು. ಈ ಸಗಣಿಯಿಂದ ಸ್ನಾನ ಮಾಡುವುದರಿಂದ ಅಥವಾ ಇಂಥ ವಸ್ತುಗಳನ್ನು ಮೂಗಿನೊಳಗೆ ಸೇರಿಸುವುದು, ಮೊನ್ನೆ ಯಾರೋ ಲಿಂಬೆ ಹುಳಿ ರಸ ಹಾಕಿ. ಸೊ ಈ ಸಸ್ಯಜನ್ಯ ಪದಾರ್ಥಗಳು, ಕಷಾಯ ಇರ್ಬೋದು, ಲೇಪ ಇರ್ಬೋದು, ಅದರಲ್ಲಿ ಏನೇನಿದೆ ಇಂಥ ಫಂಗಸ್ಗಳು ಖಂಡಿತ ಇರುವ ಸಾಧ್ಯತೆ ಇದೆ. ಅವನ್ನೆಲ್ಲ ಗಂಟ್ಲಿನೊಳಗೆ, ಮೂಗಿನೊಳಗೆ ತುರ್ಕಿಸಿಕೊಳ್ಳುವುದರಿಂದಲೂ ಈ ಫಂಗಸ್ ಅನ್ನು ನಾವು ಒಳಗೆ ಸೇರಿಸಿದಾಗ ಆಗ್ತದೆ. ಸೊ ಎಲ್ಲ ಕಾರಣಗಳಿಂದ ಬಹುಶಃ 1ನೇ ಅಲೆಯಲ್ಲಿ ಮಾಡದೇ ಇದ್ದಂತ ಇಂಥ ಅತಿರೇಕದ ಕೆಲಸಗಳನ್ನ ನಾವು 2ನೇ ಅಲೆಯ ಸಮಯದಲ್ಲಿ ಮಾಡಿದ ಕಾರಣಕ್ಕೆ ಏನೋ ಇದಿಷ್ಟು ಪ್ರಕರಣಗಳು ಈಗ ವರದಿ ಆಗ್ತಾ ಇದೆ. ಆದ್ರೆ ತೀರಾ ಅಪರೂಪ, ಅದರಿಂದ ಯಾರು ಭಯ ಪಡಬೇಕಾಗಿಲ್ಲ. ಸೊ ನಾನೇನ್ ಹೇಳೋದಂದ್ರೆ, ನೋಡಿ, ಸ್ಟೀರಾಯ್ಡ್ ಬಳಕೆಯನ್ನ ಮಾಡಬೇಡಿ. ವೈದ್ಯರು ಹೇಳಿದ್ರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿ ಆಮ್ಲಜನಕದ ಅಗತ್ಯ ಇದ್ದಂತವರಿಗಷ್ಟೇ ವೈದ್ಯಕೀಯ ನಿಗಾವಣೆಯಲ್ಲಿ ಸ್ಟೀರಾಯ್ಡ್ ಕೊಟ್ರೆ ಸಾಕು. ಬೇರೆ ಯಾರು ಡೆಕ್ಸಾಮೆಥಾಸೋನ್, ಪ್ರೆಡ್ನಿಸೋಲೋನ್ ಅಂತ ಮಾತ್ರೆಗಳನ್ನ ದಯವಿಟ್ಟು ತಗೊಳ್ಬೇಡಿ. ಈಗಾಗಲೇ ಬೇರೆ ಕಾಯಿಲೆಗಳಿಗೆ ತಗೊಳ್ಳುವವರು ಮುಂದುವರಿಸಿ, ಆದ್ರೆ ಕೋವಿಡ್ಗೋಸ್ಕರ ಅದನ್ನು ತಗೋಬೇಡಿ. 2ನೇದಾಗಿ ರಕ್ತದ ಸಕ್ಕರೆಯನ್ನ ಚೆನ್ನಾಗಿ ನಿಯಂತ್ರಣದಲ್ಲಿಡಿ. 3ನೇದಾಗಿ ಸಕ್ಕರೆ, ಹಣ್ಣುಗಳು, ಮತ್ತೆ ಬ್ರೆಡ್, ಬಿಸ್ಕತ್, ನೂಡಲ್ಸ್, ಪಿಜ್ಜಾ ಇವುಗಳ ಸೇವನೆಯನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಿ. ಅದು ಕೋವಿಡ್ ಅನ್ನು ನಿಯಂತ್ರಿಸಲಿಕ್ಕೂ ತುಂಬಾ ಸಹಾಯ ಆಗ್ತದೆ. 4ನೇದಾಗಿ ಈ ರೀತಿಯ ಏನು ಕಷಾಯಗಳು ಮತ್ತೆ ಸಿಕ್ಕಿದ್ದನ್ನು ಮೂಗಿನೊಳಗೆ, ಗಂಟಿನೊಳಗೆ ತುರ್ಕಿಸಿಕೊಳ್ಳುವಂಥದ್ದು ಅಥವಾ ಸಗಣಿಯಲ್ಲಿ ಸ್ನಾನ ಮಾಡುವಂಥದ್ದು, ಮೈಗೆ ಮೆತ್ತಿಕೊಳ್ಳುವ, ಇದನ್ನೆಲ್ಲ ಮಾಡಬೇಡಿ. ಇಷ್ಟು ಜಾಗೃತಿ ಮಾಡಿದ್ರೆ ಬ್ಲಾಕ್ ಫಂಗಸ್ ಬಗ್ಗೆ ಹೆದರ್ಬೇಕಾಗಿಲ್ಲ. ಸರ್, ಈಗ ಕೋವಿಡ್-19ಗೆ ಚಿಕಿತ್ಸೆ ಪಡೆಯಲಿಕ್ಕೆ ಒಂದು ಆಸ್ಪತ್ರೆಗೆ ಹೋದಂತ ರೋಗಿಗೆ ಈ ರೀತಿಯಾಗಿ, ಅಂದ್ರೆ ಎಲ್ಲೋ ಆಸ್ಪತ್ರೆ ಬೇಜವಾಬ್ದಾರಿಯೋ ಅಥವಾ ಅಂತ ಒಂದು ಔಷಧಿಗಳು ಕೊಟ್ಟಿರುವುದರಿಂದ ಈ ರೋಗ ಬಂದಿದೆ ಅನ್ನುವಂಥದ್ದು. ಹಾಗಿದ್ರೆ ಇದರ ಹೊಣೆಯನ್ನು ಯಾರು ತೆಗೆದುಕೊಳ್ಬೇಕು? ಒಬ್ಬ ರೋಗಿ ತೆಗೆದುಕೊಳ್ಬೇಕೆ? ಅಲ್ಲಲ್ಲ, ನೋಡಿ, ಆಸ್ಪತ್ರೆಗೆ ಬರುವುದಂದ್ರೆ, 1ನೇದಾಗಿ ಆಸ್ಪತ್ರೆಗೆ ಬರೋ ರೋಗಿಗಳು ಹೆಚ್ಚಿನವರು ತುಂಬಾ ಗಂಭೀರ ಸೋಂಕಿಗೆ ಒಳಗಾಗಿರ್ತಾರೆ, ನಂಬರ್ 1. ಸೊ ಈ ಗಂಭೀರವಾದ ಸೋಂಕಿಗೆ ಇವತ್ತು ನಾವು ಬಳಸುವ 2 ಏನು ಔಷಧ ಆಗಿರೋದು, ಎಲ್ಲ ಅಧ್ಯಯನಗಳಲ್ಲಿ ದೃಢವಾಗಿರೋದು ಸ್ವಲ್ಪ ಪ್ರಯೋಜನ ಇದೆ ಅಂತ. ಒಂದು ಸ್ಟೀರಾಯ್ಡ್, ಮತ್ತೊಂದು ರಕ್ತ ಹೆಪ್ಪುಗಟ್ಟೋದನ್ನ ನಿಲ್ಲಿಸುವಂತ ಹೆಪಾರಿನ್ ಇಂಜೆಕ್ಷನ್. ಸೊ ಯಾರು ಗಂಭೀರ ಸ್ಥಿತಿಯಲ್ಲಿ ದಾಖಲಾಗ್ತಾರೆ ಅವರಿಗೆ ಸ್ಟೀರಾಯ್ಡ್ ನಾವು ಕೊಡ್ತೇವೆ. ಸಣ್ಣ ಪ್ರಮಾಣದಲ್ಲಿ 7 ರಿಂದ 10 ದಿನ ಅಷ್ಟೇ ಕೊಡ್ತೇವೆ. ಆದ್ರೆ ಅದು ಜೀವರಕ್ಷಕ ಅವರಿಗೆ. ಅದನ್ನು ಕೊಡದಿದ್ರೆ ಅವರ ಕಾಯಿಲೆ ಇನ್ನಷ್ಟು ಉಲ್ಬಣ ಸಾಧ್ಯತೆ ಇದೆ. ಮತ್ತೆ ರಿಕವರಿ ಟ್ರಯಲ್ ಅಂತ ಮಾಡಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ. ಸೊ ತುಂಬಾ ಗಂಭೀರ ಇದ್ದವರಿಗೆ, ಅದು ಸಹ ಕೃತಕ ಉಸಿರಾಟಕ್ಕೆ ಒಳಪಡಬೇಕಾದಷ್ಟು ಗಂಭೀರ ಇದ್ದವರಿಗೆ ಸ್ಟೀರಾಯ್ಡ್ 130 ಜನರ ಜೀವ ಉಳಿಸ್ಲಿಕ್ಕೆ ಸಹಾಯ ಆಗ್ತದೆ ಎಕ್ಸ್ಟ್ರಾ.
ಸಹಾಯ ಆಗ್ತದೆ ಅಂತ ಈ ವರದಿ ಇರೋದ್ರಿಂದ ನಾವು ಅದನ್ನ ಕೊಡ್ಲೇಬೇಕಾಗ್ತದೆ. ಇವತ್ತು ಜಗತ್ತಿನ ಎಲ್ಲ ಭಾಗಗಳಲ್ಲಿ ಅದನ್ನು ರೆಕಮೆಂಡ್ ಮಾಡ್ತಾರೆ, ನಾವು ಕೊಡ್ತೇವೆ. ನಾನು ಹೇಳಿದ್ದೇನು, ಅನಗತ್ಯವಾಗಿ ಸ್ಟೀರಾಯ್ಡ್ ಬಳಕೆ ಮಾಡಿ ಗಂಭೀರಗೊಂಡು ಬಂದವರಲ್ಲಿ ಈಗ ಉದಾಹರಣೆಗೆ ನೋಡಿ, ಇವತ್ತು ಅಥವಾ ನಿನ್ನೆ ಜ್ವರ ಬಂತು, ಕೂಡಲೇ ಸ್ಟೀರಾಯ್ಡ್ ಸ್ಟಾರ್ಟ್ ಮಾಡಿದ್ರಂದ್ರೆ ಅದು ರೋಗ ಗಂಭೀರ ಆಗ್ಲಿಕ್ಕೆ ಕಾರಣ ಆಗ್ತದೆ. ಗಂಭೀರ ಆದಾಗ ಪುನಃ ಸ್ಟೀರಾಯ್ಡ್ ನಾವು ಹೆಚ್ಚು ಮಾಡಬೇಕಾಗ್ತದೆ. ಅಂದ್ರೆ ತುಂಬಾ ದಿನಗಳ ಕಾಲ ಹೆಚ್ಚು ಡೋಸ್ ಸ್ಟೀರಾಯ್ಡ್ ತಗೊಂಡಾಗ ಸೊ ಆಸ್ಪತ್ರೆಗೆ ದಾಖಲಾದ ಕಾರಣಕ್ಕೆ ಬರುವುದು ಅಂತ ನಾವು ಹೆದರಿಕೆ ಹುಟ್ಟಿಸಿದ್ರೆ ಅದು ಒಂದು ವೈಜ್ಞಾನಿಕವಾಗಿ ಸರಿಯಾಗುದಿಲ್ಲ. ಎರಡನೇದಾಗಿ ಇನ್ನು ರೋಗಿಗಳು ಆಸ್ಪತ್ರೆ ಬರ್ಲಿಕ್ಕೆ ಹೆದರ್ಕೊಂಡು ಬಿಟ್ರೆ ಗಂಭೀರ ಅವಸ್ಥೆಯಲ್ಲಿ ಮನೆಯಲ್ಲೇ ಸಾಯುವಂತ ಪರಿಸ್ಥಿತಿ ಬರ್ತದೆ. ಸೊ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದವರಿಗೆ ಎಲ್ಲರಿಗೆ ಬರುವುದಿಲ್ಲ ಇದು ಬ್ಲಾಕ್ ಫಂಗಸ್. ನಾವು ಎಷ್ಟು ಪೇಷಂಟ್ ಅನ್ನ ಈಗ ದಾಖಲು ಮಾಡ್ತೇವೆ, ಡಿಸ್ಚಾರ್ಜ್ ಮಾಡ್ತೇವೆ, ತೀರಾ ಅಪರೂಪ. ಸೊ ಮುಖ್ಯವಾಗಿ ದಾಖಲಾಗಿ ನಾವು ವೈದ್ಯಕೀಯ ನಿಗಾವಣೆಯಲ್ಲಿ ಎಷ್ಟು ಬೇಕೋ ಅಷ್ಟು ಸ್ಟೀರಾಯ್ಡ್ ಕೊಟ್ರೆ ಏನೋ ಆಗ್ತದೆ. ಆದ್ರೆ ಈ 4 ಅಂಶಗಳು ನಾನು ಹೇಳಿದೆಲ್ಲ, ಇವೆಲ್ಲವೂ ಸೇರಿಕೊಂಡಾಗ ಮಾತ್ರ ಇಂಥ ಸಮಸ್ಯೆ ಆಗಬಹುದು. ಓಕೆ, ಎಸ್ ಸರ್, ಧನ್ಯವಾದಗಳು ಸರ್ ತಮ್ಮ ಸಲಹೆಗೆ. ಮತ್ತು ಬಹುಶಃ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಯ್ಯ ಅವರು ಈ ಬಗೆಗೆ ಭಾಳ ಒಂದು ಸ್ಪಷ್ಟವಾದಂಥ, ಅಂದರೆ ಭಾಳಷ್ಟು ಗೊಂದಲಗಳಿದ್ದು ಎಲ್ರಿಗೂ ಕಾಣಿಸಿಕೊಳ್ಳುತ್ತದೆ ಚಿಕಿತ್ಸೆ ಪಡೆದವರಿಗೆ. ಈಗಾಗಲೇ ಒಬ್ಬರು ಆಶಾ ಅನ್ನೋರು ಬಹುಶಃ ಅವರು ಕೇಳಿದ್ರೆ ಅವರಿಗೂ ಕೂಡ ಈ ಉತ್ತರವಾಗಿ ಅವ್ರು ಯಾಕೋ ಸಣ್ಣ ಯಾವುದೋ ಒಂದು ಕಣ್ಣಿಗೆ ಆಗಿರುವಂಥ ಇದ್ರ ಬಗ್ಗೆ ಸ್ವಲ್ಪ ಅವರು ಇದಾಗಿದ್ದಾರೆ, ಇನ್ನು ನನಗೂ ಪೂರ್ವ ಬಂದಿರ್ಬೋದು ಅಂತ ಅನ್ನುವಂಥದ್ದು. ಅಂದರೆ ಯಾರೂ ಕೂಡ ಆತಂಕಗೊಳ್ಳಬೇಕಾಗಿಲ್ಲ. ಭಾಳ ಮುಖ್ಯವಾಗಿ ಅವರು ಹೇಳಿರುವ ಹಾಗೆ ಎಲ್ರಿಗೂ ಇದು ಬರುವುದಿಲ್ಲ. ಕೆಲವರಲ್ಲಿ ತುಂಬ ಶುಗರ್ ಕಂಟೆಂಟ್ ಜಾಸ್ತಿ ಇರುವವರಲ್ಲಿ ಮತ್ತು ಸ್ಟಿರಾಯ್ಡನ್ನು ಹೆಚ್ಚು ಸೇವಿಸಿರುವವರಲ್ಲಿ ಮಾತ್ರ ಈ ಒಂದು ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ಅಂತ ಏನು ಹೇಳ್ತೇವೆ ಇದು ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವಂಥದ್ದು. ಮತ್ತು ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ಕೊಡಲಾಗ್ತದೆ. ಆಸ್ಪತ್ರೆಗೆ ಸೇರಿದವರಿಗೆ ಕೂಡ ಇದನ್ನು ಕೊಡಲಾಗುವುದಿಲ್ಲ. ಆಸ್ಪತ್ರೆಗೆ ICUನಲ್ಲಿ ತೀರಾ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇರುವಾಗ ಇದನ್ನು ಕೊಡಲಾಗ್ತದೆ ಅಂತ ಅನ್ನುವಂಥದ್ದು ಈಗಾಗಲೇ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಯ್ಯ ಅವರು ಹೇಳಿರುವಂಥ ಮಾತು. ಮುಂದೆ ಒಂದಷ್ಟು ಅಭಿಪ್ರಾಯವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಓಕೆ, ಈಗ ಮತ್ತೊಬ್ಬರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ, ಪದ್ಮಾ ಅವರು ಮಂಗಳೂರಿನಿಂದ. ನಮಸ್ತೆ ಮೇಡಮ್, ಹೇಳಿ. ಸರ್, ಇವತ್ತು ಒಂದು ಉದಯವಾಣಿ ಪೇಪರ್ ಅಲ್ಲಿ ಕೋವಿಶೀಲ್ಡ್ ಬಗ್ಗೆ ಏನೋ ತಪ್ಪು ಕಲ್ಪನೆ ಅಂತ ಕೊಟ್ಟಿದ್ದಾರೆ ಅಲ್ವಾ? ಅದೇ ಆ ರೀತಿ ಎಲ್ಲ ಕೊಟ್ಟರೆ ತಗೊಂಡವರಿಗೆ ಭಯ ಅಲ್ವಾ ಸರ್? ತಪ್ಪು ಕಲ್ಪನೆ ಅಂತ ಏನಂತ ಕೊಟ್ಟಿದ್ದಾರೆ ಮೇಡಮ್? ಸರ್, ಉದಯವಾಣಿ ಪೇಪರ್ ಅಲ್ಲಿ ಇದೆ ಅಲ್ಲ, ಕೋವಿಶೀಲ್ಡ್ ತಗೊಂಡ ಒಂದು 20 ದಿನದಲ್ಲಿ ಕೆಲವರಿಗೆ ಬ್ಲಡ್ ಇದು ಅಂದ್ರೆ ಹೆಪ್ಪು ಕಟ್ತದೆ ಅಂತ. ಇಲ್ಲ, ಇದು ಬಹಳ ಪ್ರಮಾಣದಲ್ಲಿ ಅತ್ಯಂತ ಕಡಿಮೆ. ಅಂದ್ರೆ ತೀರಾ ಯಾವುದೋ ಒಂದು ಕೆಲವು ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇದ್ದರೆ ಅಂಥವ್ರಿಗೆ ಕಡಿಮೆ ಆಗ್ತದೆ. ಮತ್ತು ಅಲ್ಲಿ ಹೇಳಿರೋದು ಏನಂತ ಹೇಳಿದರೆ 0.061 ಈ ಪ್ರಮಾಣದಲ್ಲಿ ಅಷ್ಟು ಮಾತ್ರ ಕೆಲವೊಂದು ಮಂದಿಗೆ ತೊಂದರೆಗಳು ಆಗಿದ್ದಾವೆ ವಿನಃ ಮತ್ತು ಯಾರಿಗೂ ಕೂಡ ಆಗಿಲ್ಲ ಅಂತ ಅನ್ನೋದು. ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ತೆಗೆದುಕೊಂಡಿದ್ದಾರೆ. ಆದರೆ ಏನೋ ಸಣ್ಣದಾಗಿ ಕೆಲವರಿಗೆ ಸಣ್ಣ ಸಣ್ಣ ಸಮಸ್ಯೆಗಳು ಅದು ಬೇರೆ ಬೇರೆ ಕಾರಣಗಳಿಗೆ ಆಗಿರಬಹುದು. ಆದರೆ ಅದರ ಒಟ್ಟಾರೆಯಾಗಿ ಅದು ತೆಗೆದುಕೊಂಡಿರುವುದರಿಂದಲೇ ಆಗಿರುವುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿವರೆಗೂ ಕೂಡ ಅಂಥ ರೀತಿಯ ಅಂದರೆ ಈ ಎಲ್ಲ ಔಷಧಗಳು ಬರುವಾಗ ತಜ್ಞ ವೈದ್ಯರುಗಳು ಭಾಳಷ್ಟು ಸಂಶೋಧನೆಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕಿದ್ದ ಕೂಡಲೇ ವ್ಯಾಕ್ಸಿನ್ಗಳನ್ನು ಅದನ್ನು ಕೊಡಲಾಗುವುದಿಲ್ಲ. ಬೇರೆ ಬೇರೆ ಸಂಶೋಧನೆಗಳು ಮಾಡಿ ಅದನ್ನು ಹೊರತಂದಿದ್ದಾರೆ. ಭಾಳಷ್ಟು ಈಗ ಕೋಟಿಗಿಂತಲೂ ಮಿಕ್ಕಿ ನಮ್ಮ ದೇಶದಲ್ಲಿ ಜನ ತೆಗೆದುಕೊಂಡೇ ಆಗಿದೆ. ಸೊ ಅಂಥ ಕೇಸ್ಗಳಿಲ್ಲ, ಅದರ ಪ್ರಮಾಣ ಕಡಿಮೆ ಅಂತ ಹೇಳುವಂಥದ್ದು ಮೇಡಮ್. ಹೌದು ಸರ್, ಆದ್ರೆ ಪೇಪರ್ ಅಲ್ಲಿ ಈ ರೀತಿ ಮಾಧ್ಯಮದಲ್ಲಿ ಕೆಲವುಗಳೊಮ್ಮೆ ಈ ರೀತಿ ಪ್ರಚಾರ ಮಾಡಿದ್ರೆ ತಕೊಂಡ ಅವರಿಗೆ ನಂಗೆ ಗೊತ್ತಿಲ್ಲ ಪೇಪರ್ ಅಲ್ಲಿ ಅದು ಯಾವ ರೀತಿ ಬಂದಿತ್ತು ಏನು ಬಂದಿತ್ತು ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಇದಂತೂ ಸ್ಪಷ್ಟ, ಎಲ್ಲರಲ್ಲೂ ಬಹಳ ಮಂದಿ ತೆಗೆದುಕೊಂಡಿದ್ದಾರೆ. ಯಾರಿಗೂ ಅಂತ ಸೈಡ್ ಎಫೆಕ್ಟ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅದು ಆಗಲಿಲ್ಲ ಅಂತ ಅನ್ನೋದು. ಎಲ್ಲ ಸಣ್ಣದಷ್ಟೇ. ಅದು ಅವರದೇ ಆದಂಥ ಬೇರೆ ಒಂದು ಸೈಡ್ ಎಫೆಕ್ಟ್ಗಳು ಅದು ಆಲ್ರೆಡಿ ಇದ್ದದ್ರಿಂದ ಅದೇ ನಾನು ಹೇಳಿದಲ್ಲ, ಶೇಕಡಾವಾರು ನೋಡಿದರೆ ತುಂಬ ಕಡಿಮೆ. ಭಾಳ ಮಂದಿಗೆ ಇದರಿಂದ ಸಹಕಾರಿಯಾಗಿದೆ. ಮತ್ತು ಕೋವಿಡ್-19ನಿಂದ ಅವರು ಏನು ಮುಂದೆ ಅವರಿಗೆ ಬರಬಹುದು ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ರಕ್ಷಣಾ ಕವಚವಾಗಿ ಇವತ್ತು ವ್ಯಾಕ್ಸಿನ್ ನಿಂತಿದೆ ಅಂತಲೇ ಹೇಳ್ಬೋದಾಗಿದೆ. ಆದ್ರೆ ಅದರ ಬಗ್ಗೆ ಒಮ್ಮೆ ಇದು ಮಾಡೋದು ಒಳ್ಳೇದಂತ ಸರ್, ಪ್ರಚಾರ ಮಾಡೋದು. ಅಂದ್ರೆ ಇದರಿಂದ ಜನಗಳು ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ನೋದನ್ನು. ಇಲ್ಲ, ಎಲ್ಲಾ ಕಡೆಯಲ್ಲಿ ಅದು ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ಏನಾಗ್ತದೆ, ಕೆಲವೊಮ್ಮೆ ಕೆಲವರಿಗೆ ಆಗುವಂತ ಒಂದು ಪರಿಸ್ಥಿತಿಗಳನ್ನ ಅವರು ಹೇಳಿಬಿಡ್ತಾರೆ. ಅದು ಸಾರ್ವಜನಿಕವಾಗಿ ಎಲ್ರಿಗೂ ಆಗಿದೆ ಅಂತ ನಾವು ನಂಬಿಕೊಂಡು ಬಿಡ್ತೇವೆ. ಹಾಗಾಗಿ ಸಾರ್ವತ್ರಿಕವಾಗಿ ಅದು ಆಗಿಲ್ಲ ಅಂತ ಅನ್ನೋದನ್ನು ನಾವು ಒಪ್ಪಿಕೊಳ್ಳಬೇಕು. ಯಾಕಂದರೆ ಎಲ್ಲರೂ ತೆಗೆದುಕೊಳ್ತಿದ್ದಾರೆ ವ್ಯಾಕ್ಸಿನ್ನ, ಮತ್ತು ವ್ಯಾಕ್ಸಿನ್ ತೆಗೆದುಕೊಂಡಿದ್ದರಿಂದಲೇ ಇನ್ನೂ ಬಹುಶಃ ನಮಗೆ ಮತ್ತೆ ಇದ್ರ ಜೊತೆಗೆ ಭಾಳಷ್ಟು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸಂಜೀವಿನಿಯಾಗಿ ಇವತ್ತು ಕೋವಿಡ್ಗೆ ಎಲ್ಲ ರೀತಿಯಾದಂಥ ರಕ್ಷಣಾ ಕವಚವನ್ನು ನಮಗೆ ಯಾರಿಗೂ ಎಲ್ಲ ಕೋವಿಡ್ ಬರ್ತದೋ ಅವರಿಗೆ ಕೊಡುವಂಥ ರೀತಿಯ ಕೆಲಸಗಳು ಆಗ್ತಾ ಇರುವುದರಿಂದ ಇದನ್ನು ಇನ್ನೊಬ್ಬರು ಆತಂಕಕ್ಕೆ ಒಳಪಡಿಸುವುದಾಗಬಾರ್ದು, ನಾವು ಆತಂಕಕ್ಕೆ ಒಳಗಾಗಬೇಕಂತ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ಬೋದಾಗಿದೆ ಅಷ್ಟೇ. ಓಕೆ, ಮುಂದೆ
ನಾನು ಭಾಳ ಪ್ರಮುಖವಾದಂಥ ಜನರ ಆಗ್ರಹಗಳು ಏನಿದ್ದಾವೆ ಇದ್ರ ಮೇಲೆ ನಾನು ಹೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ ಭಾಳ ಜನ ಹೇಳ್ತಾ ಇದ್ದಾರೆ, ನೀವು ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿ, ಅಥವಾ ನಾನು ಆಗಲೇ ಹೇಳಿದ್ದೆ, ಅಥವಾ ಲಾಕ್ಡೌನನ್ನು ತೆರವುಗೊಳಿಸಿ, ಲಾಕ್ಡೌನನ್ನು ಹಾಕಬೇಡಿ. ನೀವು ಲಾಕ್ಡೌನ್ ಹಾಕ್ತೀರಾ, ನಮಗೇನು ಪ್ಯಾಕೇಜ್ ಕೊಡ್ತೀರಾ, ನಮಗೆ ನಮ್ಮ ಆರ್ಥಿಕ ಸಂಕಷ್ಟಕ್ಕೆ ನಾವು ಒಳಗಾಗಿದೆ, ನಮಗೇನು ಕೊಡ್ತೀರಾ ಅನ್ನೋದನ್ನು ಹೇಳಿ. ಇವತ್ತಿನವರೆಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಚಕಾರ ಎತ್ತ ಇಲ್ಲ. ಯಾರ್ಯಾರಿಗೆ ಬಹುಶಃ ನಾನು ಬಹಳ ಸಮಯಗಳಿಂದ ಇಲ್ಲಿ ಬೇರೆ ಬೇರೆ ಅತಿಥಿಗಳ ಜೊತೆ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳುವಂಥದ್ದು ಅವರ ಸಮಸ್ಯೆಗಳನ್ನು. ನಾವು ಮುಂದೆ ಏನು ಮಾಡಬೇಕು? ಟ್ಯಾಕ್ಸಿ ಡ್ರೈವರ್ಗಳಿದ್ದಾರೆ, ಬೇರೆ ಬೇರೆ ರೀತಿಯ ಕೂಲಿ ಕಾರ್ಮಿಕರಿದ್ದಾರೆ, ಇನ್ನು ಕೂಲಿ ಕಾರ್ಮಿಕರಿದ್ದಾರೆ, ಜೊತೆಗೆ ಸಣ್ಣ ಪುಟ್ಟ ಉದ್ಯಮಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇರುವವರು, ಇನ್ನು ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ, ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ, ಇವರೆಲ್ಲರ ಸಮಸ್ಯೆಗಳನ್ನು ಕೂಡ ಒಟ್ಟಾಗಿ ಅವರು ಹೇಳ್ತಾ ಇದ್ದಾರೆ, ನಮಗೇನು ಕೊಡ್ತಾ ಇದ್ದೀರಿ ಅಂತ ಅನ್ನುವಂಥದ್ದು. ಅಂದರೆ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಏನೂ ಅಲ್ಲ, ಸರ್ಕಾರಕ್ಕೆಲ್ಲವೂ ಕೂಡ ಗೊತ್ತಿದೆ. ಆದರೆ ಈ ನಡುವೆ ಜನ ಹೇಳ್ತಾ ಇರುವಂಥದ್ದು, ನೀವು ಮತ್ತೊಮ್ಮೆ ಲಾಕ್ಡೌನ್ ಹಾಕ್ತಾ ಇದ್ದೀರಿ, ಲಾಕ್ಡೌನ್ ಹಾಕಿ ಅಂತೇಳಿ ಪ್ರತಿಪಕ್ಷದ ಸದಸ್ಯರು ಹೇಳ್ತಾ ಇರೋದು, ಜೊತೆಯಲ್ಲಿ ಆಡಳಿತ ಪಕ್ಷದ ಆರೋಗ್ಯ ಸಚಿವರು ಸೇರಿದಂತೆ ಎಲ್ಲರೂ ಕೂಡ ಮತ್ತೊಮ್ಮೆ ಇನ್ನು 2 ವಾರ ಲಾಕ್ಡೌನ್ ಹಾಕಿ ಅಂತ ಹೇಳ್ತಾ ಇರುವಂಥದ್ದು. ನೀವು ಲಾಕ್ಡೌನ್ ಹಾಕಿ ಸ್ವಾಮಿ, ನಾವು ಮನೆಯೊಳಗೆ ಇರ್ತೇವೆ, ಏನು ತೊಂದರೆ ಇಲ್ಲ, ನಾವು ಹೊರಗೇನೆ ಬರುವುದಿಲ್ಲ. ಆದರೆ ನಮ್ಮ 2 ಹೊತ್ತಿನ ಅನ್ನಕ್ಕೆ ಏನು ಮಾಡ್ತೀರಾ ನೀವು? ಬ್ಯಾಂಕಿನ EMI ನಾವು ಫೋನ್ ಮಾಡ್ತಿದ್ದಾರೆ, ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇದೆ, ಬ್ಯಾಂಕ್ನಲ್ಲಿ ಇದ್ದಂಥ ಆ ಇಂಟ್ರೆಸ್ಟ್ಗಳು, ಚಕ್ರಪಟ್ಟಿಗಳು ಅಂತೇಳಿ ಮತ್ತೆ ಅದನ್ನ ಹಣವನ್ನು ಕಟ್ ಮಾಡ್ತಾ ಇದ್ದಾರೆ. ಇನ್ನು ಒಂದು ವೇಳೆ ಲೈಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಫೀಸನ್ನು ತೆಗೆದುಕೊಂಡು ಹೋಗ್ತಾರೆ ಮೆಸ್ಕಾಂನವರು. ಉಳಿದ ರಾಜ್ಯಗಳು, ನಮ್ಮ ನೆರೆ ರಾಜ್ಯಗಳು ಎಲ್ಲರೂ ಕೂಡ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೇರಳದಲ್ಲಿ ನೀವು ಬಿಲ್ಲೇ ಕಟ್ಟಬೇಡಿ 3 ತಿಂಗಳು ಅಂತ ಅಲ್ಲಿವರೆಗೆ ಹೇಳಿದ್ದಾರೆ. ಒಂದು 2-3 ತಿಂಗಳು ಒಂದು ಸ್ವಲ್ಪ ದೂಡಿ ಆದರೂ ಮುಂದಕ್ಕೆ ಕಟ್ಟಿ ಅಂತ ಆದರೂ ಹೇಳ್ಬೋದಲ್ವೇ? ಅದೂ ಇಲ್ಲ. EMI ಸ್ವಲ್ಪ ಮುಂದೆ ಒಂದು RBIಗೆ ನಿರ್ದೇಶನ ನೀಡಬಹುದು, ರಾಜ್ಯ ಸರ್ಕಾರ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳಬಹುದಲ್ವೇ? ಅದೂ ಕೂಡ ಇಲ್ಲ. ಅಂದರೆ ಯಾವುದೇ ರೀತಿಯಾದಂಥ ಆರ್ಥಿಕ ಸಂಕಷ್ಟಕ್ಕೆ ಜನ ಒಳಗಾಗ್ತಾರೆ. ಮೊದಲಿಗೆ ನೀವು ಲಾಕ್ಡೌನ್ ಅಂತ ಘೋಷಣೆ ಮಾಡುವಾಗ ಜನರಿಗೆ ನೀವು ಏನು ಕೊಡ್ತೀರಿ ಅಂತ ಹೇಳಬೇಕು. ನೀವು ಕೆಲವು ಮಂದಿಯನ್ನು ಹೊರಗೆ ಕಳಿಸಿ, ನೀವು ತೊಂದರೆ ಇಲ್ಲ ದುಡಿಬಹುದು, ನೀವು ದುಡಿಬೇಡಿ, ನಿಮಗೆ ಕೋವಿಡ್ ಬರ್ತದೆ ಅಂತ ಹೇಳಿದರೆ ಇದು ಎಷ್ಟು ಸರಿ ಆಗ್ತದೆ? ಇದು ವೈಜ್ಞಾನಿಕವಾದಂಥ ನಿಯಮವು, ಇದು ವೈಜ್ಞಾನಿಕವಾದ ಲಾಕ್ಡೌನ್ ಅನ್ನುವಂಥ ಪ್ರಶ್ನೆ ಬರ್ತದೆ. ಕೆಲವರನ್ನು ಬಿಟ್ಟು ಕೆಲವರನ್ನು ಬಿಡದೆ ನೀವು ಲಾಕ್ಡೌನ್ ಮಾಡಿದ್ದೇವೆ ಅಂತ ಹೇಳಿ ಅದು ಸಫಲತೆ ಅಂತ ಹೇಳಿದ್ರೆ ಎಲ್ಲಿ ಸ್ವಾಮಿ ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಲಾಕ್ಡೌನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೀವು ಕರ್ಫ್ಯೂ ಅಂತ ವಿಧಿಸಿದ್ರೆ ಎಲ್ಲರನ್ನು ಒಳಗೆ ಹಾಕಬೇಕು ನೀವು. ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾಕೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ಒಂದು ವೇಳೆ ಎಲ್ಲರನ್ನು ಒಳಗೆ ಹಾಕಿದ್ರೆ ಎಲ್ಲರಿಗೂ ಕೂಡ ಪ್ಯಾಕೇಜ್ ಕೊಡಬೇಕಾಗ್ತದೆ. ಅಂದರೆ ಅವರ ಆರ್ಥಿಕ ಸಂಕಷ್ಟದ ಜೊತೆ ನೀವು ನಿಲ್ಲಬೇಕಾಗಿದೆ. ಅದು ನಿಮಗೆ ಬೇಡ, ನಿಮಗೆ ಅದು ಅಗತ್ಯ ಇಲ್ಲ. ಬಹಳ ಸಮಯಗಳಿಂದ ಜನ ಕೂಗ್ತಾ ಇದ್ದಾರೆ, ಕರೆ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಪರಿಸ್ಥಿತಿಗೆ ಸರ್ಕಾರದ ಜೊತೆ ಏನು ಕಾರ್ಯಕ್ರಮ ಇದೆ ಅಂತ ಕೇಳಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜನಪ್ರತಿನಿಧಿ ಬರುವಂಥ ಸಂದರ್ಭದಲ್ಲಿ MLAಗಳು ಬಂದಿದ್ರು, ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಬಂದಿದ್ರು, ವಿವಿಧ ಪಕ್ಷದ ಗಣ್ಯರು ಕೂಡ ಬಂದಿದ್ರು. ಇವರೆಲ್ಲರ ಸಮ್ಮುಖದಲ್ಲಿ ಕೂಡ ನೀವೆಲ್ಲ ವೀಕ್ಷಕರು ಬಹಳ ಕರೆ ಮಾಡಿ ಹೇಳ್ತಿದ್ರಿ, ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಾ ಇದ್ದೀರಿ. ನೀವು ಲಾಕ್ಡೌನ್ ಮಾಡಿ ಸ್ವಾಮಿ, ನಾವು ಒಳಗಿರ್ತೇವೆ, ಆದರೆ ನಮ್ಮ ಸಂಕಷ್ಟಕ್ಕೆ ಏನು ಪರಿಹಾರ ಕೊಡ್ತೀರಾ ಅನ್ನೋದನ್ನು ದಯವಿಟ್ಟು ಹೇಳಿ ಅಂತೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ತಮಿಳುನಾಡಲ್ಲಿ ಸರ್ಕಾರ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವಾಗಲೇ ಅಲ್ಲಿಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ, 4,000 ನಾನು ನಿಮಗೆ ಪ್ಯಾಕೇಜ್ ಹಾಕ್ತೇನೆ ಅಂತ. ಅಂದರೆ ಕಮಿಟ್ಮೆಂಟ್, ಅದೊಂದು ಕಮಿಟ್ಮೆಂಟ್, ನಾನು ಕಮಿಟ್ಮೆಂಟ್ ತೆಗೆದುಕೊಳ್ತೇನೆ ಅಂತ ಅನ್ನುವಂಥದ್ದು. ಸೊ ಆ ರೀತಿಯ ಸರ್ಕಾರ ಕಮಿಟ್ಮೆಂಟ್ ಇದ್ದಾಗಲೇ ಈಗಾಗಲೇ ತಮಿಳುನಾಡಿನಲ್ಲಿ ಬೇರೆ ಬೇರೆ ರೀತಿಯಂಥ ಗಣ್ಯರುಗಳು ಎಲ್ಲರೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಹಣ ಹಾಕ್ತಾರೆ. ಇಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹಣ ಹಾಕಲಿಕ್ಕೆ ಜನ ಹೆದರ್ಕೊಳ್ತಾರೆ. ಎಲ್ಲ ಸರ್ಕಾರದ ಬೊಕ್ಕಸಕ್ಕೆ ಹಾಕಿದರೆ ಅದು ಜನರಿಗೆ ಮುಟ್ತದೋ ಇಲ್ವೋ ಅಂತ ಅನ್ನುವಂಥದ್ದು ಒಂದು ಸಂಶಯವಿತ್ತು ಜನರನ್ನು ನಮ್ಮ ರಾಜ್ಯದಲ್ಲಿ ಕಾಡ್ತಾ ಇದೆ. ಹಾಗಾಗಿ ಜನ ಯಾಕೆ ಏನಾಗಲಿಕ್ಕೆ ಸಾಧ್ಯ ಇದೆ ಅಂದರೆ, ನೀವು ಜನರ ಜೊತೆ ನಿಂತರೆ ಜನ ನಿಮ್ಮ ಜೊತೆ ನಿಂತಾರೆ. ಖಂಡಿತವಾಗಿಯೂ ಕೂಡ ಜನ ನಿಮ್ಮನ್ನು ಶ್ಲಾಘನೆಗೆ ಒಳಪಡಿಸ್ತಾರೆ. ಒಂದು ಗೊತ್ತಿರಬಹುದು, ಕೇರಳದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅಂತ ಸರ್ಕಾರ ಅದು ಬಂದಿದ್ರೆ ಕೋವಿಡ್-19 ಸಂದರ್ಭದಲ್ಲಿ ಅವರು ಕಳೆದ ಬಾರಿ ಏನು ತೆಗೆದುಕೊಂಡಿದ್ರು ನೋಡಿ ಪರಿಹಾರ ಕಾರ್ಯಕ್ರಮಗಳನ್ನು, ಜನರ ಜೊತೆ ಅವರು ಇದ್ದರು ನೋಡಿ, ಜನಪರವಾದ ಕಾರ್ಯಕ್ರಮವನ್ನು ತಂದರು ನೋಡಿ, ಆ ಕಾರಣದಿಂದಾಗಿ ಅವರನ್ನು ಮತ್ತೆ ಆಡಳಿತಕ್ಕೆ ತಂದರು ಅಂತ ಅನ್ನುವಂಥದ್ದು ಇದು ಬಹಳ ಸ್ಪಷ್ಟ ಕೂಡ. ಇಂತಹ ಸ್ಪಷ್ಟವಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೈ ಕಟ್ಟಿ ಕುಳಿತುಕೊಳ್ಳುವಂಥ ರೀತಿಯ ಪರಿಸ್ಥಿತಿ ಇರುವಂಥದ್ದು ನಿಜಕ್ಕೂ ಕೂಡ ಬಹಳ, ಅಂದರೆ ಈ ರಾಜ್ಯದ ಜನ ಏನು ಒಂದು ಪಾಪ ಮಾಡಿದರು ಅಂತ ಅನ್ನುವಂಥ ಮಟ್ಟಿಗೆ ಬರ್ತಾ ಇದೆ.
ಇಷ್ಟೆಲ್ಲ ಕಷ್ಟದಲ್ಲಿದ್ದರೂ ಕೂಡ ಮತ್ತೆ ನೀವು 2 ವಾರ ಲಾಕ್ಡೌನ್ ಹಾಕಬೇಕು ಅಂತ ಹೇಳ್ತಾ ಇದ್ದೀರಿ. ಲಾಕ್ಡೌನ್ ಹಾಕಬೇಕು ಅಂತನ್ನುವಾಗ ನೀವು ಯಾರಿಗೂ ಕೂಡ ಸ್ಪಷ್ಟವಾದಂಥ ಆರ್ಥಿಕವಾದಂಥ ಒಂದು ಪರಿಹಾರಗಳನ್ನು, ಕಾರ್ಯಕ್ರಮಗಳನ್ನು ಯಾವುದನ್ನು ಇಟ್ಟುಕೊಳ್ಳದೆ ನೀವು ಮಾತಾಡ್ತಾ ಇದ್ದೀರಿ ಅನ್ನೋದು ಸ್ಪಷ್ಟತೆ ಇರಬೇಕು. ಹಾಗಾಗಿ ಜನ ಕೇಳ್ಕೊಳ್ತಾ ಇರುವಂಥದ್ದು, ನೀವು ಮುಂದೆ ಲಾಕ್ಡೌನ್ ಘೋಷಣೆ ಮಾಡ್ತೀರಂತಾದರೆ, ನೀವು ಮುಂದೆ ಲಾಕ್ಡೌನ್ ಘೋಷಣೆ ಮಾಡ್ತೀರಂತಿದ್ರೆ ನೀವು ಆರ್ಥಿಕವಾದಂಥ ರೀತಿಯಲ್ಲಿ ಜನರ ಜೊತೆ ಯಾವ ರೀತಿ ನಿಲ್ತೀರಾ ಅಂತ ಅನ್ನೋದನ್ನು ನೋಡಬೇಕು ಅಂತ. ಇತ್ತೀಚೆಗೆ ಒಂದು ಫೋನ್ ಕರೆಯಲ್ಲಿ ಒಬ್ಬರು ಕಾರ್ಯಕರ್ತರು ಕೇಂದ್ರ ಮಂತ್ರಿಗಳಿಗೆ ಕರೆ ಮಾಡ್ತಾರೆ, ಹೇಳ್ತಾರೆ, ನೋಡಿ ಪರಿಸ್ಥಿತಿ ಹೀಗಿದೆ ಸರ್, ನೀವಾದರೂ ಸ್ವಲ್ಪ ಹೇಳಬಾರ್ದು ಅಂತ. ಅದಕ್ಕೆ ಕೇಂದ್ರ ಮಂತ್ರಿಯವರು ಹೇಳ್ತಾರೆ, ಏನಪ್ಪ ನಮ್ಮದು ಕೇಂದ್ರ ಸರ್ಕಾರ ಎಲ್ಲ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟಾಗಿದೆ, ನಿಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಅಂದರೆ ನಾವೇನು ಮಾಡಬೇಕು ಅನ್ನುವಂಥ ಒಂದು ಉಡಾಫೆ ಉತ್ತರವನ್ನು ಅವರು ಕೊಡ್ತಾರೆ. ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆ, ರಾಜ್ಯ ಸರ್ಕಾರ ಇದು ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೋ, ಅಥವಾ ನೆರೆ ರಾಜ್ಯಗಳು ಅವರದೇ ಫಂಡ್ಗಳನ್ನು ಅದು ಕೊಟ್ಟಿರೋದು ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೋ. ನೆರೆ ರಾಜ್ಯಗಳಿಗೂ ಕೊಟ್ಟಿರೋದು ಕೇಂದ್ರ ಸರ್ಕಾರದ ಫಂಡನ್ನೇ ಅವ್ರು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರಂತಾದರೆ, ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇರೋ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಯಾಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇವತ್ತು ಹೇಳ್ತಾ ಇರುವಂಥದ್ದು. ಹಾಗಾಗಿ ಬಡವರು ಏನು ಮಾಡುವಂಥದ್ದು, ಬಡವರು ಏನು ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ, ಜೊತೆಗೆ ನೀವು ಒಂದು ವೇಳೆ ಇದರ ಬಗ್ಗೆ ಕಾಳಜಿ ವಹಿಸದೇ ಹೋದರೆ, ಜನರ ಕಷ್ಟದ ಜೊತೆ ಸರ್ಕಾರ ನಿಲ್ಲದೆ ಹೋದರೆ, ಮುಂದೆ ಆಗುವಂಥ ಸಾಮಾಜಿಕವಾದಂಥ ಅವ್ಯವಸ್ಥೆಗಳೇನಿದ್ದಾವೆ ಇದಕ್ಕೆ ಸರ್ಕಾರ ಹೊಣೆಗಾರರಾಗಬೇಕಾಗ್ತದೆ ಅಂತ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ನಾವು ಹೇಳಬೇಕಾಗ್ತದೆ. ಸರ್ಕಾರ ಹೊಣೆಗಾರರಾಗಬೇಕಾಗ್ತದೆ ಅನ್ನೋಂಥದ್ದು ಭಾಳ ಸ್ಪಷ್ಟ. ಯಾಕಂತ ಹೇಳಿದ್ರೆ ಕಳ್ಳತನಗಳು, ಬೇರೆ ಬೇರೆ ರೀತಿಯ ದರೋಡೆ ಮಾಡುವಂಥ ಚಟುವಟಿಕೆಗಳು ಇದೆಲ್ಲ ಕೂಡ ಕಳೆದ ಬಾರಿ ಕೂಡ ಹೆಚ್ಚಿದ್ದು ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಈಗಲೇ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಸಾಮಾಜಿಕವಾದಂಥ ಅವ್ಯವಸ್ಥೆಗಳು, ಸಾಮಾಜಿಕವಾಗಿ ಮುಂದಿನ ದಿನಗಳಲ್ಲಿ ಏನು ಗೊಂದಲಗಳು ಉಂಟಾಗಬಹುದು ಅದನ್ನು ಈಗಲೇ ಅರ್ಥ ಮಾಡಿಕೊಂಡು ಸರ್ಕಾರ ಜನರ ಆರ್ಥಿಕ ಸಂಕಷ್ಟದ ಜೊತೆ ನಿಲ್ಲಬೇಕು. ಆಗ ಮಾತ್ರ ಒಂದು ಸಂತೃಪ್ತಿದಾಯಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ರಾಜ್ಯದಲ್ಲಿ ಸಾಧ್ಯತೆ ಇದೆ. ಕೋವಿಡ್-19 ಅನ್ನು ಕೂಡ ಯಶಸ್ವಿಯಾಗಿ ಹೊಡೆದೋಡಲಿಕ್ಕೆ ಸಾಧ್ಯತೆ ಇದೆ. ಜನರ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರ ಇವರಿಗೆ ಮನಸ್ಸು ಮಾಡಬೇಕಾಗಿದೆ ಅನ್ನುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.